ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಕ್ಲಾಸಿಗೆ ಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 7ನೇ ಅಧ್ಯಾಯ ಶ್ಲೋಕ 148. ಎಸ್, ಇದು ವಾಸುದೇವ ಬ್ರಾಹ್ಮಣ. ಅವನಿಗೆ ಕುಷ್ಠರೋಗ ಇರ್ತದೆ. ಚೈತನ್ಯ ಮಹಾಪ್ರಭು ಆಲಿಂಗನ ಮಾಡ್ತಾರೆ. ಆಲಿಂಗನ ಮಾಡಿದ ಮೇಲೆ ನಾವು ಪ್ರೀವಿಯಸ್ ಅನ್ನು ಕಂಟಿನ್ಯೂ ಇದು ರಿಲೇಟ್ ಮಾಡುವ. ಯಾಕೆಂದ್ರೆ ಲಾಸ್ಟ್ ಥರ್ಸ್ಡೇ ನಾನು ಮಾಡಿದ್ದು, ಇವತ್ತು ಮಂಡೇ. ಎಸ್, ಇಲ್ಲಿಂದ ಓಕೆ. ಯಾವಾಗ ಶ್ರೀ ಚೈತನ್ಯ ಮಹಾಪ್ರಭು 140 ಶ್ಲೋಕ ತಬ್ಬಿಕೊಂಡರು, ವಾಸುದೇವ ಕುಷ್ಠ ಮತ್ತು ಅವನ ವ್ಯತೆ ಯಾತನೆ ಎಂದು ಕಾಣದ ದೂರ ಸ್ಥಳಕ್ಕೆ ತೆರಳಿದರು. ಅಂದ್ರೆ ಕುಷ್ಠರೋಗ ಎಲ್ಲ ಹೋಯ್ತಂತೆ ಚೈತನ್ಯ ಆಲಿಂಗನ ಮಾಡುವಾಗ. ವಾಸುದೇವನಿಗೆ ತುಂಬಾ ಸಂತೋಷವಾಗಿ ಅವನ ಶರೀರವು ಬಹು ಸುಂದರವಾಯಿತು. ಈ ರೀತಿ ಒಳ್ಳೆ ಶರೀರ ಆಗ್ತದೆ. ಆದಮೇಲೆ ಎಂತ ಹೇಳ್ತಾನೆ ಅವ, ಬ್ರಾಹ್ಮಣ ವಾಸುದೇವನು ಶ್ರೀ ಚೈತನ್ಯ ಮಹಾಪ್ರಭು ಅದ್ಭುತ ಕೃಪೆಯನ್ನು ಪಡೆದು ಆಶ್ಚರ್ಯಗೊಂಡು. ಅವನಿಗೆ ಅಂದ್ರೆ ಆಶ್ಚರ್ಯ ಆಯ್ತು. ಅಂದ್ರೆ ಇದು ಕೃಪೆಯಿಂದ ಆಗುವಂಥದ್ದು. ಕುಷ್ಠರೋಗದವ ಈಗ ಸುಂದರ ಶರೀರ ಆಗುವುದಂದ್ರೆ ಅದು ಎಂತ ಹೇಳುವಂತಹದ್ದು ಸುಲಭ ಅಲ್ಲ. ಹಾಗೂ ಪ್ರಭುಗಳ ಪಾದಗಳನ್ನು ಸ್ಪರ್ಶಿಸಿದ ಪಾದಕ್ಕೆ ಬೀಳ್ತಾನೆ ಚೈತನ್ಯ ಮಹಾಪ್ರಭು. ಎಸ್, ಮತ್ತೆ ಆತ ನುಡಿದನು, ನಾನು ಯಾರು? ಒಬ್ಬ ಪಾಪಿ, ಬ್ರಾಹ್ಮಣನೊಬ್ಬನ ಬಡ ಮಿತ್ರ, ನಾನು ಪಾಪಿ. ಆದರೆ ಕೃಷ್ಣ ಯಾರು? ಆತ ಪರಮ ಪುರುಷ. ಹಾಗಾಗಿ ಈಗ ಚೈತನ್ಯ ಕೃಷ್ಣನೇ ಅವರು ಆಲಂಗಿಸಿದರು. ಮತ್ತೆ ಬ್ರಾಹ್ಮಣ ವಾಸುದೇವನ ಮುಂದುವರಿಸಿದನು, ಓ ನನ್ನ ಕೃಪಾಪೂರ್ಣ ಪ್ರಭುವೆ, ಇಂಥ ಕೃಪೆಯು ಸಾಧಾರಣ ಜೀವಿಗಳಿಗೆ ಸಾಧ್ಯವಾಗುತ್ತೆ. ಇಂಥ ಕೃಪೆ ಎಲ್ಲರಿಗೂ ಸಿಗುವಂಥದ್ದಲ್ಲ. ನನಗೆ ಸಿಕ್ಕಿದೆ, ನೀವು ಕೃಪೆ ತೋರಿಸಿದ್ದೀರಿ. ಅಂತ ಅಪಾರ ಕರುಣೆಯನ್ನು ನಿಮ್ಮಲ್ಲಿ ಮಾತ್ರ ಕಂಡಿದ್ದೇನೆ. ನನ್ನನ್ನು ನೋಡಿದ್ದಕ್ಕೆ ಪಾಪಿಷ್ಟನು ಕೂಡ ತನ್ನ ಶರೀರ ದುರ್ಗಂಧ ಕಂಡು ಪಲಾಯನ ಮಾಡಿಸಿದ್ದ. ಅಂದ್ರೆ ಕುಷ್ಠರೋಗ ಇತ್ತು, ಎಲ್ಲರೂ ದೂರ ಹೋಗ್ತಾ ಇದ್ರಂತೆ. ನಾವು ಕೂಡ ಹಾಗೆ ಅಲ್ಲ. ಯಾರಿಗಾದ್ರೂ ತುಂಬಾ ರೋಗ ಎಲ್ಲ ಇದ್ರೆ ನಾವು ಹತ್ತಿರ ಹೋಗುವುದಿಲ್ಲ. ಅದೇ ರೀತಿ ಇವ ಹೇಳುವಂಥದ್ದು, ಯಾರು ವಾಸುದೇವ ಬ್ರಾಹ್ಮಣ ಹೇಳುವಂಥದ್ದು, ಎಲ್ಲರೂ ದೂರ ಹೋಗ್ತಾ ಇದ್ರು, ಆದ್ರೆ ನೀವು ನನ್ನನ್ನು ಆಲಿಂಗನ ಮಾಡಿದ್ದೀರಿ, ಆದ್ರೂ ನೀವು ನನ್ನನ್ನು ಸ್ಪರ್ಶಿಸಿರಿ. ಅಂಥದ್ದು ಪರಮ ಪುರುಷನ ಸ್ವತಂತ್ರ ನಡೆ. ಎಸ್, ನೆಕ್ಸ್ಟ್ 146. ವಿನಯ ನಮ್ರತೆಗಳಿಂದೊಡಗೂಡಿ ಬ್ರಾಹ್ಮಣ ವಾಸುದೇವನು ನೊಂದುಕೊಳ್ಳಲಾರಂಭಿಸಿದ. ಈಗ ಅವ ಅದನ್ನು ಎನಿಸಿ ವ್ಯಥೆಪಡ್ತಾನೆ. ಶ್ರೀ ಚೈತನ್ಯ ಅಪಾರ ಕೃಪೆಯಿಂದ ಗುಣ ಹೊಂದಿದ್ದರಿಂದ ತಾನು ಅಹಂಕಾರಿಯಾಗುತ್ತೇನೆ ಎಂಬ ಭಾವನೆ ಮೂಡಿತು. ಹಾಗಾಗಿ ಈಗ ಒಳ್ಳೆ ಶರೀರ ಬಂದಿದೆ, ಈಗ ಅವ ನೊಂದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಂತ? ಯಾಕೆಂದ್ರೆ ಅವರ ಕೃಪೆಯಿಂದ ಒಳ್ಳೆ ಶರೀರ ಬಂದಿದೆ, ಈಗ ನಾನು ಅಹಂಕಾರಿ ಆಗ್ತೇನೆ. ನೋಡಿ, ಇದು ನಮ್ರತೆ. ಹಾಗಾಗಿ ಚೈತನ್ಯ ಗೊತ್ತಿತ್ತು ಇವ ಕ್ವಾಲಿಫೈಡ್ ಪರ್ಸನ್, ಇವನದು ನಮ್ರತೆ ಉಂಟು, ಇವನದು ವಿನಯ ಉಂಟು, ಅದಕ್ಕೆ ಆಲಿಂಗನ ಮಾಡಿದ್ದಾರೆ. ಇಲ್ಲ ಯಾಕೆ ಮಾಡ್ತಾರೆ? ಅಹಂಕಾರಿಗೆ ಮಾಡುವುದಿಲ್ಲ. ಆದ್ರೂ ಕೂಡ ಅವನಿಗೆ ಗೊತ್ತಾಗಿದೆ, ನೋಡಿ ನನಗೆ ಒಳ್ಳೆ ಶರೀರ ಬಂದಿದೆ. ಹಾಗೆ ನಾವು ಯಾವಾಗಲೂ ಒಳ್ಳೆ ಶರೀರ ಇರುವಾಗ ಭಗವಂತನ ಸೇವೆ ಮಾಡಬೇಕು. ಫುಲ್ ಶರೀರ ಖಂಡನ ಆದ್ಮೇಲೆ ಮತ್ತೆ ನೋಡುವ. ಕೆಲವರು ಹೇಳ್ತಾರೆ 60 ತನಕ ನಾವು ಎಲ್ಲ ಮಾಡ್ಬೇಕಂತೆ, ಎಲ್ಲ ಜಾಲಿ ಮಾಡಿ ಮತ್ತೆ ಪ್ರಾಯ ಆದ್ಮೇಲೆ ರಿಟೈರ್ಡ್ ಆದ್ಮೇಲೆ ನೋಡುವ ಕೃಷ್ಣ ಸೇವೆ. ಈಗ ದಷ್ಟಪುಷ್ಟ ಇದ್ದೇವೆ. ಈಗ ನಾವು ಎಂತ ಮಾಡ್ಬೇಕು? ನಾವೀಗ ನಾವು ಭೌತಿಕ ಮಾಡ್ಬೇಕು. ಇದು ಆಧ್ಯಾತ್ಮಿಕ ಪ್ರಾಯ ಆದ್ಮೇಲೆ ಯಾವಾಗ ಮತ್ತೆ ನೋಡುವ. ನಾವು ಕುಸಿದು ಬಿದ್ದಾಗ ಏನ್ ನಮ್ಮ ಬಲ ಇರುವುದಿಲ್ಲ, ಆಗ ಇಲ್ಲ. ಹಾಗಾಗಿ ಇವನಿಗೆ ಗೊತ್ತಾಗಿದೆ, ಈಗ ಒಳ್ಳೆ ಶರೀರ ಬಂದಿದೆ, ನನಗೆ ಅಹಂಕಾರ ಬರ್ತದೆ, ಬೇಡ. ಅದಕ್ಕೆ 147 ಶ್ಲೋಕ, ಮಾಯೆಯಿಂದ ರಕ್ಷಣೆ ಪಡೆಯಲು ಅವಿರತವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂತೆ ಬ್ರಾಹ್ಮಣ ಶ್ರೀ ಚೈತನ್ಯ ಸಲಹೆ ನೀಡಿದ್ದಾನೆ. ಇದರಿಂದ ಅವನ ಗರ್ವಕ್ಕೆ ನಿನ್ಗೆ ಅಹಂಕಾರ, ನಿನಗೆ ಎಣಿಸ್ತಾ ಇದೆ ಒಳ್ಳೆ ಶರೀರ ಬಂದ್ರೆ ಅಹಂಕಾರ, ಇನ್ನು ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡು, ಅಹಂಕಾರ ಬರುವುದಿಲ್ಲ. ಹಾಗೆ ಇದು ನಮ್ಗೆ ಮೆಸೇಜ್. ನಮ್ಗೆ ಯಾವಾಗ ಅಹಂಕಾರ ಬರ್ತದೆ, ಜಾಸ್ತಿ ಜಪ ಮಾಡಿ, ಜಾಸ್ತಿ ಕೀರ್ತನೆ ಮಾಡಿ, ಸೇವೆ ಮಾಡಿದ್ರು ಒಳ್ಳೇದು, ಹಂಬಲ್ ಸರ್ವಿಸ್. ಇಲ್ಲಾಂದ್ರೆ ಈ ರೀತಿ ಮಾಡ್ಬೇಕು, ಕಡಿಮೆ ಮಾಡ್ಬೇಕು, ನಾವು ಅದನ್ನು ತಗ್ಗಿಸ್ಬೇಕು.
ಎಸ್, ಇವತ್ತಿನ ಶ್ಲೋಕ 148ನೇ ಶ್ಲೋಕ. ಕೃಷ್ಣ ಉಪದೇಶಿಕ ರಾಜೀವೇರ ನಿಸ್ತಾರ ಆಚಿರದೆ ಕೃಷ್ಣ ತೋಮ ಕರಿವೇನಾಂಗೀಕಾರ. ಅನುವಾದ: ಶ್ರೀ ಚೈತನ್ಯ ಮಹಾಪ್ರಭುಗಳು ವಾಸುದೇವನಿಗೆ ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡುತ್ತಾ ಎಲ್ಲಾ ಜೀವಿಗಳನ್ನು ವಿಮುಕ್ತಗೊಳಿಸೆಂದು ತಿಳುವಳಿಕೆಯ ನುಡಿಗಳನ್ನು ತಿಳಿಸಿದರು. ಇದರ ಫಲವಾಗಿ ಕೃಷ್ಣನನ್ನು ಬಹುಬೇಗ ಭಕ್ತನಾಗಿ ಸ್ವೀಕರಿಸುವನೆಂದು ಪ್ರಭುಗಳು ನುಡಿದರು. ಈಗ ಎಂತ ಮಾಡ್ಬೇಕು ನಾವು? ಪ್ರೀಚರ್, ಪ್ರಸಾರ ಅಂದ್ರೆ ಪ್ರೀಚರ್ಸ್. ನಾವು ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡ್ಬೇಕು, ಪ್ರೀಚ್ ಮಾಡ್ಬೇಕು. ಭಗವದ್ಗೀತೆ ಕೃಷ್ಣ ಹೇಳ್ತಾನೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ನನ್ನ ಈ ಭಗವದ್ಗೀತೆಯನ್ನು ಯಾರು ಪ್ರಚಾರ ಮಾಡ್ತಾನೆ ನನ್ನ ಬಗ್ಗೆ, ಅವ ನನಗೆ ತುಂಬಾ ಇಷ್ಟ, ಅವ ನನಗೆ ತುಂಬಾ ಇಷ್ಟ. ಮತ್ತೆ ಅವನಿಗೆ ನಾನು ಎಂತ ಮಾಡ್ತಾನೆ ಭಗವಂತ ಅಂತ ಹೇಳುವಂತದ್ದು. ಎರಡು ಶ್ಲೋಕ, ಒಂದು 68ನೇ ಶ್ಲೋಕ ಮತ್ತೆ 69ನೇ ಶ್ಲೋಕ. ಎಂತಂದ್ರೆ, ಯಾ ಇದಂ ಪರಮಂ ಗುಹ್ಯಂ ಮದ್ ಭಕ್ತೇಶು ಅಭಿದಾಶತಿ ಭಕ್ತಿ ಮಯಿ ಪರಂ ಕೃತ್ವ ಮಾಂ ಏವೇಶತಿ ಅಸಂಶಯ. ಯಾರು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಭಕ್ತರಿಗೆ, ಅವನಿಗೆ ಭಕ್ತಿ ಸೇವೆ ಗ್ಯಾರಂಟಿ ಅಂತೆ, ಮತ್ತೆ ನನ್ನ ಕಡೆಗೆ ಬರ್ತಾನೆ. ಮತ್ತೆ 69ನೇ ಶ್ಲೋಕ ಹೇಳುವಂತದ್ದು, ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ ಮೇ ಪ್ರಿಯ ಕೃತ್ತಮ ಭವಿದನಾಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಹಾಗಾಗಿ ಯಾರು ಈ ಪ್ರಚಾರವನ್ನು ಮಾಡ್ತಾನೆ ಅವನು ನನಗೆ ತುಂಬಾ ಆತ್ಮೀಯ, ಅವನಿಗಿಂತ ತುಂಬಾ ಆತ್ಮೀಯ ಯಾರಿಲ್ಲ. ಹಾಗಾಗಿ ನಾವು ಪ್ರಚಾರ ಮಾಡ್ಬೇಕು. ಪ್ರಚಾರಕ್ಸ್ ಪ್ರಭುಪಾದಿದು ಈ ಕ್ಲಾಸ್ ಅಲ್ಲಿ ಪ್ರಭುಪಾದಿದ ಪುಸ್ತಕದಲ್ಲಿ ಪ್ರಭುಪಾದ ಒಂದು ಮಿಷನರಿ ಆಕ್ಟಿವಿಟಿ, ಪ್ರಭುಪಾದ ವರ್ಡ್ ಯೂಸ್ ಮಾಡಿದ್ದಾರೆ, ಮಿಷನರಿ ಆಕ್ಟಿವಿಟಿ. ಹಾಗಾಗಿ ನಾವು ಮಿಷನರಿ ಆಕ್ಟಿವಿಟಿ ಮಾಡ್ಬೇಕು, ಪ್ರಸಾರ ಮಾಡ್ಬೇಕು. ಭಗವದ್ಗೀತೆಯಲ್ಲಿ ಭಗವಂತ ಎಂತ ಹೇಳಿದ ನಾವು ಪ್ರಸಾರ ಮಾಡ್ಬೇಕು. ನಾನು ಆಗ ನಿಮ್ಮ ಹತ್ರ ಹೇಳಿದ್ದೇನೆ, ಯಾರಿಗೆಲ್ಲ ಎಲ್ಲರೂ ಹೇಳಿದರೆ ನಮ್ಗೆ ಪ್ರಚಾರ ಆಗ್ಬೇಕಂತ ಇಷ್ಟ ಉಂಟಂತ ಹೇಳಿದ್ದೀರಿ. ಹಾಗಾಗಿ ನಾವು ಪ್ರಚಾರ ಮಾಡ್ಬೇಕು. ಪ್ರಚಾರ ಮಾಡಿದ್ರೆ ಭಗವಂತನಿಗೆ ತುಂಬಾ ಇಷ್ಟ ಆಗ್ತದೆ. ಯಾರು ಪ್ರಚಾರ ಮಾಡ್ತಾನೆ ಅವ ತುಂಬಾ ಇಷ್ಟ ಭಗವಂತನಿಗೆ, ತುಂಬಾ ಡಿಯರ್ ಮೋಸ್ಟ್ ಆಗ್ತಾನೆ. ಹಾಗೆ ನಾವು ಇದನ್ನು ಇನಿಷಿಯೇಟಿವ್ ತಗೊಳ್ಬೇಕು. ಎಂತ ಇನಿಷಿಯೇಟಿವ್? ಎಸ್, ನಾನು ಭಗವಂತನ ಮೆಸೇಜ್ ಅನ್ನು ಪ್ರಚಾರ ಮಾಡ್ತೇನೆ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭಗವಂತ ಅಂತ ಹೇಳುವಂತಹದ್ದು, ಯಾರು ಈ ಪ್ರಚಾರ ಮಾಡ್ತಾನೆ ನಾವು ತುಂಬಾ ನನಗೆ ಇಷ್ಟ. ಹಾಗೆ ಚೈತನ್ಯ ವಸುದೇವನಿಗೆ ಹೇಳುವಂತಹದ್ದು, ನೀನು ಹೇಳ್ತಿದ್ದೆ, ನಿನ್ಗೆ ಒಳ್ಳೆ ಶರೀರ ಕೊಟ್ಟಿದ್ದೇನೆ, ಈಗ ನಿನ್ಗೆ ಅಹಂಕಾರ ಬರ್ತದೆ, ನೀನು ಜಪ ಮಾಡು ಅಂತ ಹೇಳ್ತಾರೆ. ಮತ್ತೆ ಈಗ ಹೇಳುವಂಥದ್ದು ಚೈತನ್ಯ ಅಂತ, ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡುತ್ತಾ ಎಲ್ಲ ಜೀವಿಗಳನ್ನು ವಿಮುಕ್ತಗೊಳಿಸ ಎಂದು ತಿಳುವಳಿಕೆ ನುಡಿಗಳನ್ನು ನೀಡಿ ತಿಳಿಸಿದರು. ಹಾಗಾಗಿ ನಾವು ಒಂದು ಆತ್ಮ, ಒಂದು ಕಂಡೀಷನ್ ಸೋಲ್, ಒಂದು ಜೀವಿಯನ್ನು ನಾವು ಲಿಬರೇಟ್ ಮಾಡಿದರೆ, ಯಾವುದರಿಂದ? ಕ್ಲಚಸ್ ಆಫ್ ಮಾಯಾ. ಒಂದು ಸಾಕು. ಇದಕ್ಕೊಂದು ಉದಾಹರಣೆ ಎಂತ ಅಂದ್ರೆ, ಬಾಂಬೆಯಲ್ಲಿ ಪ್ರಭುಪಾದ್ ದೊಡ್ಡ ಪಂಡಾಲ್ ಪ್ರೋಗ್ರಾಮ್ ಮಾಡ್ತಾರೆ. ಪಂಡಾಲ್ ಹಾಕಿ ಪ್ರೋಗ್ರಾಮ್, 10,000 ಜನ ಬರ್ತಾರೆ ಪಂಡಾಲ್ ಪ್ರೋಗ್ರಾಮ್ಗೆ. ಪ್ರಭುಪಾದ್ ಹೋಗಿ ಶಿಷ್ಯ ಕೇಳ್ತಾನೆ, ಪ್ರಭುಪಾದ್ 10,000 ಜನ ಬಂದಿದ್ದಾರೆ ಪ್ರೋಗ್ರಾಮ್ಗೆ, ಇದರಲ್ಲಿ ಎಷ್ಟು ಜನ ಕೃಷ್ಣ ಬಗ್ಗೆ ತಗೊಳ್ಬೇಕು? ಪ್ರಭುಪಾದ್ ಹೇಳುವಂಥದ್ದು, ಒಬ್ಬ ಸಾಕು, ಒಬ್ಬ. ನನಗೆ ಕ್ವಾಂಟಿಟಿ ಮುಖ್ಯ ಅಲ್ಲ, ಕ್ವಾಲಿಟಿ. ಹಾಗಾಗಿ ನಾವು ಕೂಡ ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡಬೇಕು. ಒಬ್ಬನನ್ನು ನಾವು
ಕೃಷ್ಣ ಪ್ರಜ್ಞೆ ತಂದ್ರೆ ನಮಗೆ ಭಗವಂತ ತುಂಬಾ ಮನೆ ಅಂತಂದ್ರೆ ತುಂಬಾ ಒಳ್ಳೇದು, ಒಬ್ಬದಂದ್ರೆ ಸಾಕು. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನಂಬರ್ಸ್ ನೋಡುದಲ್ಲ, ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ, ಕ್ವಾಲಿಟಿಯನ್ನು ನೋಡುವಂಥದ್ದು. ಹಾಗೆ ವಸುದೇವನಿಗೆ ಹೇಳುವಂತ ಚೈತನ್ಯ ಮಹಾಪ್ರಭು, ನೀನು ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡಿ ಅಂತ ಎಲ್ಲ ಜೀವಿಗಳನ್ನು ವಿಮುಕ್ತಗೊಳಿಸ ಎಂದು ತಿಳುವಳಿಕೆ ನೀನು ತಿಳಿಸುವರು. ಇದರ ಫಲವಾಗಿ ಕೃಷ್ಣ ನಿನ್ನನ್ನು ಬಹುಬೇಗ ಭಕ್ತನಾಗಿ ಸ್ವೀಕರಿಸುವನೆಂದು ಪ್ರಭುಗಳು ನುಡಿದರು. ನೋಡಿ, ಇದರ ಫಲವಾಗಿ ಕೃಷ್ಣ ಸ್ವೀಕರಿಸ್ತಾನೆ. ಯಾರು ಪ್ರೀಚ್ ಮಾಡ್ತಾರೆ, ಎಸ್, ಖಂಡಿತ ಕೃಷ್ಣ ಸ್ವೀಕರಿಸ್ತಾನೆ. ನಾವು ಪ್ರೀಚ್ ಮಾಡ್ಬೇಕು, ಎಂಥದ್ದು ರಿಸಲ್ಟ್ ಬರಲಿ, ರಿಸಲ್ಟ್ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ, ಎಲ್ಲ ಟೈಮ್ ಒಳ್ಳೇದಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಕೆಲವೊಮ್ಮೆ ಕೆಟ್ಟದಾಗುವ. ಆದ್ರೆ ಪ್ರೀಚಿಂಗ್ ಅನ್ನು ನಿಲ್ಲಿಸ್ಲಿಕ್ಕಿಲ್ಲ. ನಿಮ್ಮ ಕೊನೆ ಉಸಿರಿರುವ ತನಕ ಭಗವಂತನ, ಎಸ್, ನಾನಿರುವಂಥದ್ದು ಭಗವಂತನ ಪ್ರಚಾರಕ್ಕೆ, ಇದು ನಮಗೆ ಬರಬೇಕು. ನಾವು ಕೆಲಸದಲ್ಲಿ ಇರ್ಬೋದು, ನಮ್ಮ ಕೆಲಸ ಹೊಟ್ಟೆ ಪಾಡಿಗೆ ನಾವು ಮಾಡ್ಬೇಕಲ್ಲ, ಕೆಲಸದಲ್ಲಿ ಇರ್ಬೋದು, ಆದ್ರೂ ಕೂಡ ಈ ಮೆಸೇಜ್ ಇರ್ಬೇಕು, ಎಸ್, ಭಗವಂತ ನಿನ್ನ ಪ್ರಚಾರವನ್ನು ನಾನು ಮಾಡ್ತೇನೆ. ಈಗ ಒಂದು ಇಂಪಾರ್ಟೆಂಟ್, ನಾನು ಪ್ರೆಸಿಡೆಂಟ್ ಒಟ್ಟಿಗೆ ಬರುವಾಗ ಪ್ರೆಸಿಡೆಂಟ್ ಒಂದು ವಿಷಯ ಹೇಳಿದರು. ಈಗ ಯಾವುದೊಂದು ಫಿಲ್ಮ್ ಬಂದಿದಲ್ಲ, ಯಾವುದು, ಕೇರಳ ಸ್ಟೋರಿ. ಕೇರಳದಲ್ಲಿ ಎಂತ ಆಗ್ತದೆ ಅಂದ್ರೆ, ಈ ಹೆಚ್ಚಿನವರು, ಈ ಮುಸ್ಲಿಮ್ಸ್ ಅವ್ರ ಗಂಡ ಎಲ್ಲ ಇದಕ್ಕೆ ಹೋಗುವಂಥದ್ದು, ಯಾವುದಕ್ಕೆ, ಟೆರರಿಸಮ್ಗೆ, ನೆಕ್ಸ್ಟ್ ಇದಕ್ಕೆಲ್ಲ ಆಗ್ತಾರೆ. ಹಾಗಾಗಿ ಅವರು ಇಂಥದ್ದೆಲ್ಲ ಮಾಡುವಂಥದ್ದು. ಹಾಗೆ ಪ್ರೆಸಿಡೆಂಟ್ ಹೇಳಿದ್ದು, ಒಬ್ಬ ತುಂಬಾ ಟಾಪ್ ಮೋಸ್ಟ್ ಬಿಜೆಪಿ ಲೀಡರ್ ಅಂತೆ, ಅವನ ಮಗಳು ಈ ರೀತಿಯಾದ ಹೇಳಿದ್ರು. ಹಾಗೆ ಅವ್ರು ಹೇಳುವಂಥದ್ದು, ಹೇಗೆಂದ್ರೆ ಅವರಿಗೆ ಈಗ ಅವ್ರು ಹೇಳುವಂಥದ್ದು, ನಾವು ಹೀಗೆ ಮಾಡ್ಬೇಕಂತ. ಆದ್ರೆ ಇಲ್ಲಿ ವಿಷಯ ಎಂತ ಅಂದ್ರೆ, ಅವರಿಗೆ ಏನು ಧರ್ಮ ಎಂತಂದು ಗೊತ್ತಿಲ್ಲ, ಮಕ್ಕಳಿಗೆ ಕಳಿಸಲಿಲ್ಲ. ಇನ್ನೊಂದು ಎಕ್ಸಾಂಪಲ್ ಹೇಳಿದ್ರು, ಒಂದು IAS ಆಫೀಸರ್ ಅಂತೆ, ಇಬ್ಬರು ಕೂಡ, ಗಂಡ ಮುಸ್ಲಿಂ, ಹುಡುಗಿ ಹಿಂದೂ. ಹಾಗೆ ಫಸ್ಟ್ ರ್ಯಾಂಕ್ ಬಂದು ಸೆಕೆಂಡ್ ರ್ಯಾಂಕ್ ಅಂತೆ. ಅವ್ರು ಮದುವೆ ಆದ್ರಂತೆ, ಅಲ್ಲಿ ಅವರು ಕಲಿಯುವಾಗ ಒಟ್ಟಿಗೆ ಫಸ್ಟ್ ರ್ಯಾಂಕ್ ಸೆಕೆಂಡ್, ಮತ್ತೆ 2 ವರ್ಷದಲ್ಲಿ ಬಿಟ್ಟು, ಯಾಕಂದ್ರೆ ಅವಳಿಗೆ ಅದನ್ನು ಪಾಲನೆ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರದ್ದೆಂತ ಸಂಸ್ಕೃತಿ ಉಂಟು. ಹಾಗಾಗಿ ಈ ರೀತಿ ಎಂತ ಅಂದ್ರೆ, ಅದಕ್ಕೆ ಹೇಳುವಂತ ನಮ್ಗೆ ಎಂತ ಹೇಳುವಂತದ್ದು, ಈಗ ಅದು ಸೊಲ್ಯೂಷನ್ ಅಲ್ಲ. ಈಗ ದೊಡ್ಡ ಇದಕ್ಕೆ ಹೇಳ್ತಾರೆ, ಹಾಗೆ ಮಾಡ್ಬೇಕು, ಈಗ ಅದು ಸೊಲ್ಯೂಷನ್ ಅಲ್ಲ. ಸೊಲ್ಯೂಷನ್ ಕೃಷ್ಣ ಪ್ರಜ್ಞೆ. ಅವ್ರು ಹೇಳಿದ್ರು, ಇದಕ್ಕೆ ಸೊಲ್ಯೂಷನ್ ಕೃಷ್ಣ ಪ್ರಜ್ಞೆ. ನಮ್ಗೆ ಎಂತ ಗೊತ್ತಿಲ್ಲ, ನಮ್ಮ ಬಗ್ಗೆ, ಧರ್ಮದ ಬಗ್ಗೆ ಎಂತ ಗೊತ್ತುಂಟು, ಏನು ಗೊತ್ತಿಲ್ಲ. ಹೆಸರಿಗೆ ಆ ಪಾರ್ಟಿ ಈ ಪಾರ್ಟಿ ಇದ ಮಾಡಿ, ಅವರ ಮನೆಯ ಯಾರ ಪಾರ್ಟಿಯಲ್ಲಿ ಇದ್ದಾನೆ ಅವನ ಮನೆಯವರೇ ಅದಕ್ಕೆ ಹೋಗ್ತಾರೆ. ಅಂದ್ರೆ ಕೃಷ್ಣ ಪ್ರಜ್ಞೆಯ ಕೊರತೆ ಇರುವ ಕಾರಣ ಇದೆಲ್ಲ ಆಗ್ತದೆ. ಅದಕ್ಕೆ ನಾವು ಪ್ರೀಚ್ ಮಾಡ್ಬೇಕು. ಪ್ರೀಚಿಂಗ್ ತುಂಬಾ ನೆಸೆಸಿಟಿ. ಯಾವುದೇ ಒಂದು ಶಾಲೆಗೆ ಹೋಗುವ ಮಗು ಇರಲಿ, ಕಾಲೇಜಿಗೆ ಹೋಗುವ, ಅವರಿಗೆ ಎಂತ ಗೊತ್ತಿಲ್ಲ. ಅವ್ರು ಹೇಳುವಂಥದ್ದು ಫಸ್ಟಿಗೆ ಅವ್ರು ಬೇಸಿಗೆ ಬರುವುದು ಅಂತಂದ್ರೆ, ಯು ಆರ್ ವರ್ಷಿಪಿಂಗ್, ನೀವು ಕಲ್ಲನ್ನು ಪೂಜೆ ಮಾಡ್ತೀರಿ. ಅದನ್ನು ಈಗ ಈ ಮಕ್ಕಳಿಗೆ ಎಂತ ಗೊತ್ತಿಲ್ಲ, ಭಗವದ್ಗೀತೆ ಬಗ್ಗೆ ತಿಳಿದ್ರೆ ಗೊತ್ತಾಗೋದಲ್ಲ, ಎಂತ ಗೊತ್ತಿಲ್ಲ. ಫಸ್ಟ್ ಅವ್ರು ಅಟ್ಯಾಕ್ ಮಾಡೋದು ಅಲ್ಲಿಂದ ಅಂತೆ. ಮತ್ತೆ ಹೇಳುವಂತ, ನಿಮ್ದು 33,000 ಕೋಟಿ ದೇವತೆ, ನಮ್ಮಲ್ಲಿ ಒಂದೇ ಇರುವಂತದ್ದು. ಆಕ್ಚುಲಿ ನಮ್ಮಲ್ಲಿ ಕೂಡ ಒಂದೇ ಇರುವಂತದ್ದು. ದೇವತೆಗಳೆಲ್ಲ ದೇವತಾ ಪುರುಷನ ಅಂಡರ್, ಕೃಷ್ಣನ ಅಂಡರ್. ನಮ್ಮ ಗೊತ್ತಿದ್ರೆ ನಮ್ಗೆ ಆಗ್ತದೆ, ಮಕ್ಕಳಿಗೆ ಗೊತ್ತಿಲ್ಲ. ಮಕ್ಕಳನ್ನ ನಾವು ಕಲಿಸುವಂಥದ್ದು ಎಂತ, ಎಜುಕೇಶನ್ ಹೋಗಿ ಈ ಎಜುಕೇಶನ್ ಕೊಡುವುದಿಲ್ಲ ನಾವು. ಪ್ರೀಚಿಂಗ್ ತುಂಬಾ ಅಗತ್ಯ. ಹಾಗಾಗಿ ನೀವು ನೋಡಿ, ಇದೆಲ್ಲ ದೇಹದ ಭಾವನೆ. ಪ್ರಭುಪಾದರು, ಐ ಆಮ್ ಕ್ರಿಶ್ಚಿಯನ್, ಐ ಆಮ್ ಮುಸ್ಲಿಂ, ಐ ಆಮ್ ಹಿಂದೂ, ಇದೆಲ್ಲ ದೇಹದ ಭಾವನೆ. ಸೋಲಿಗೆ ಇದಿಲ್ಲ, ಅದು ಬೇರೆ ವಿಷಯ. ಹಾಗಾಗಿ ಪ್ರೀಚಿಂಗ್ ಮುಖ್ಯ. ಎಷ್ಟು ಅಗತ್ಯ ನೀವು ಎಣಿಸಿ, ತುಂಬಾ ಅಗತ್ಯ.
ಪ್ರಭುಪಾದ ಹೇಳುವಂತ ಫೇಮಸ್ ಎಕ್ಸಾಂಪಲ್ 1947 ಇಂಡಿಪೆಂಡೆನ್ಸ್ ಆದ್ಮೇಲೆ ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ಆಯ್ತು. ಆಗ ಅಲ್ಲಿಂದ ಹಿಂದೂಸ್ ಇಲ್ಲಿ ಬಂದ್ರು, ಇಲ್ಲಿ ಮುಸ್ಲಿಮ್ಸ್ ಅಲ್ಲಿಗೆ ಹೋದ್ರು. ಈ ರೀತಿ ಆಗುವಾಗ ತುಂಬಾ ಎಲ್ಲ ಗಲಾಟೆ ಎಲ್ಲ ಆಯ್ತು, ತುಂಬಾ ಮಂದಿ ಸತ್ತು ಹೋದ್ರು. ಪ್ರಭುಪಾದ ಹೇಳುವಂತದ್ದು ಕಾರ್ಪೊರೇಷನ್ ಅವರು ಬಂದು ಹೆಣವನ್ನು ಕೊಂಡೋಗುವಾಗ ಅಲ್ಲಿ ಇದು ಮುಸ್ಲಿಂ ಹೆಣ, ಇದು ಹಿಂದೂ ಹೆಣ ಇಲ್ಲ, ಹೆಣದಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ, ಹೆಣದಲ್ಲಿ ಇಲ್ಲ. ಹಾಗಾಗಿ ಇದೆಲ್ಲ ದೇಹದ ಭಾವನೆ. ನಮಗೆ ಅದಕ್ಕೆ ಪ್ರೀಚಿಂಗ್ ತುಂಬಾ ಮುಖ್ಯ, ಅತಿ ಮುಖ್ಯ. ಪ್ರೀಚ್ ಮಾಡದ ಕಾರಣ ಈ ರೀತಿ ಆಗ್ತದೆ. ಮಕ್ಕಳನ್ನು ನಾವು ನನ್ನ ಮಗನನ್ನು ಹೀಗೆ ಮಾಡ್ಬೇಕು, ಮಗಳನ್ನು ಇಷ್ಟು ಎಜುಕೇಶನ್ ಕೊಡ್ಬೇಕು, ಏನು ಪ್ರಯೋಜನ? ಪ್ರಭುಪಾದ ಹೇಳುವಂತದ್ದು ಆಫ್ಟರ್ 23 years ಆಫ್ ಹಿಸ್ ಎಜುಕೇಶನ್ ಈಸ್ ಬಿಕಮಿಂಗ್ ಪಾಲಿಶ್ಡ್ ಎನಿಮಲ್. ಪಾಲಿಶ್ಡ್ ಎನಿಮಲ್ ಅಂದ್ರೆ ಅಂತ ಯಾರಾದ್ರೂ ಹೇಳ್ಬೋದಾ? ಪಾಲಿಶ್ಡ್ ಎನಿಮಲ್ ಅಂದ್ರೆ ಅಂತ ಯಾರು ಹೇಳ್ತೀರಿ? ಪಾಲಿಶ್ಡ್ ಎನಿಮಲ್. ಯಾಕೆ ಪ್ರಭುಪಾದ ಪಾಲಿಶ್ಡ್ ಎನಿಮಲ್ ಹೇಳ್ತಾರೆ? ಪ್ರಭುಪಾದ ಒಂದು 2-legged ಎನಿಮಲ್, ಪಾಲಿಶ್ಡ್ ಎನಿಮಲ್. ಶಿವಪ್ರಸಾದ್ ಸಂಪಿಗೆ ಹೇಳಿ. ಕಸಾಯಿಗೆ ಕಳಿಸೋ ಇದು ಅಂತ. ಕಸಾಯಿ ಖಾನೆಗೆ ಕಳಿಸೋ ಹಸು ಅಂತ. ಯಾವ್ದು ಕೆಲಸ? ಕಸಾಯಿ ಖಾನೆ ಕೆಲಸ. ಓಕೆ, ಯಾರು ಹೇಳ್ಬೋದು? ಯಾಕೆ ಪ್ರಭುಪಾದ್ ಪಾಲಿಶ್ಡ್ ಎನಿಮಲ್ ಅಂತ ಹೇಳ್ತಾರೆ? ಆಫ್ಟರ್ ಕಂಪ್ಲೀಟಿಂಗ್ 23 years ಆಫ್ ಹಿಸ್ ಏಜ್, ಆಫ್ಟರ್ ಕಂಪ್ಲೀಟಿಂಗ್ ಹಿಸ್ ಸೋ ಕಾಲ್ಡ್ ಎಜುಕೇಶನ್, he becomes ಪಾಲಿಶ್ಡ್ ಎನಿಮಲ್. ಪ್ರಭುಪಾದ 2-legged ಎನಿಮಲ್. ಯಾಕೆ ಪ್ರಭುಪಾದ ಹೇಳ್ತಾ ಇದ್ದಾರೆ? ಜಯಂತಿ ಶ್ರೀಧರ್ ಹೇಳಿ. ಹರೇ ಕೃಷ್ಣ ಪ್ರಭು, ಅವ್ರಿಗೆ ಮೂಲ ಏನು ಅಂತ ಗೊತ್ತಿರಲ್ಲ. ಹೇಗ ಇವಾಗ ನಾವು ಅಕ್ಕಿನ ಪಾಲಿಶ್ ಮಾಡಿದ್ರೆ ಅದ್ರಲ್ಲಿರೋ ಸತ್ವ ಎಲ್ಲ ಹೋಗ್ಬಿಡುತ್ತಾ, ಅದೇ ರೀತಿ ಇವ್ರಿಗೆ ಮೂಲ ತತ್ವ ಏನು, ಕೃಷ್ಣ ಪ್ರಜ್ಞೆ ಏನು ಅಂತ ಗೊತ್ತಿರಲ್ಲ. ಅದು ಮುಚ್ಚಾಕ್ಬಿಟ್ಟು ಮೇಲೆ ಭೌತಿಕವಾಗಿ ಏನ್ ಬೇಕೋ ಅದು ಮಾತ್ರ ಎಜುಕೇಶನ್ ಕೊಟ್ಟಿರ್ತಾರೆ. ಓಕೆ. ಹಾಗಾಗಿ ಇಲ್ಲಿ ನಾವು ಎಂತ ತಿಳಿಬೇಕಂದ್ರೆ ನೋಡಿ, ಪಾಲಿಶ್ ಎನಿಮಲ್ ಪ್ರಭುಪಾದ ಎಂತ ಹೇಳ್ಬೋದಂದ್ರೆ, ಪ್ರಾಣಿಗಳು ಮಾಡುವಂಥದ್ದು ಇವರು, ವ್ಯತ್ಯಾಸ ಇಲ್ಲ. ಎಜುಕೇಶನ್ ಆದ್ಮೇಲೆ ಅವನಿಗೆ ನೀವು ಭಗವದ್ಗೀತೆ ಈಗ ನಾನು ಪ್ರೀಚ್ ಮಾಡಿದ್ದೇನೆ ಪುಸ್ತಕ ವಿತರಣೆಗೆ ಹೋಗುವಾಗ, ಇದು ನನ್ನ ಎಕ್ಸ್ಪೀರಿಯನ್ಸ್, ರಿಯಲೈಸೇಷನ್. ಹಾಗೆ ಎಂತ ಆಗ್ತದೆ ಅಂದ್ರೆ ಯಂಗ್ಸ್ಟರ್ಸ್ಗೆ ಹರೇ ಕೃಷ್ಣ, ಟೇಕ್ ದಿಸ್ ಭಗವದ್ಗೀತೆ, ದಿಸ್ ಇಸ್ ಬುಲ್ಶಿಟ್ ಹಾಗೆ ಹೇಳಿದವರು ಇದ್ದಾರೆ ಮಕ್ಕಳು. ಯು ಗಾನ್ ಮ್ಯಾಡ್ ಆರ್ ವಾಟ್? ಡೈರೆಕ್ಟ್ ಮುಖಕ್ಕೆ. This is not time to read this. This is mythology. I am a student of mechanical engineer, and what I have studied, that is important. We will not waste our time reading this. ಈ ರೀತಿ ಕೆಪ್ಪೆಗೆ ಹೊಡೆದಾಗಿ ನಮಗೆ ಮಾತಾಡಿದವರು ತುಂಬಾ ಮಂದಿ ಇದ್ದಾರೆ ಮಕ್ಕಳು, ಎಲ್ಲ ಯಂಗ್ಸ್ಟರ್ಸ್, 21 ವರ್ಷ 22 ವರ್ಷ. ಕೆಲವರು ದೂರದಲ್ಲಿ ಕಮೆಂಟ್ ಮಾಡ್ತಾರೆ, ದೇ ಆರ್ ಯೂಸ್ಲೆಸ್, ದೇ ಆರ್ ಬಮ್. ನಮ್ಗೆ ಹೇಳುವಂಥದ್ದು ಬಮ್ ಅಂದ್ರೆ ಜೀವನದಲ್ಲಿ ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ಅವರು ಇದ್ದಾರೆ. ವಿ ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್, ವಿ ಆರ್ ಎಜುಕೇಟೆಡ್. ಯಾಕೆಂದ್ರೆ ಇದರ ಜ್ಞಾನ ಇಲ್ಲ. ಈಗ ಎಲ್ಲಿ ಬೇಡ, ನಮ್ಮ ಮನೆಯ ಮಕ್ಕಳನ್ನು ನಾವು ವಿಚಾರ ಮಾಡುವ, ಎಷ್ಟು ಜ್ಞಾನ ಉಂಟು, ಎಷ್ಟು ಆಸಕ್ತಿ ಉಂಟು. ಹಾಗಾಗಿ ಈ ಪ್ರಚಾರ ತುಂಬಾ ಅಗತ್ಯ. ಫಸ್ಟಿಗೆ ಚೈತನ್ಯ ಹೇಳುವಂಥದ್ದು, ಭಾರತ ಭೂಮಿಗೆ ಜನ್ಮ ಇಲ್ಲ, ಜನ್ಮ ಸಾರ್ಥಕ ಮಾಡ್ಬೇಕು ನಮ್ದು. ಫಿರ್ಕಾರ ಪರೋಪಕಾರ ನಾವು ಫಸ್ಟಿಗೆ ಪ್ರೀಚಿಂಗ್ ಮಾಡ್ಬೇಕು. ಯಾರಿಗೆ? ನಮ್ಮ ಮನೆಯಲ್ಲಿ ಅವರಿಗೆ ಫಸ್ಟಿಗೆ ನಾವು ಪರ್ಫೆಕ್ಟ್ ಆಗ್ಬೇಕು, ಮತ್ತೆ ನಾವು ಪ್ರೀಚ್ ಮಾಡ್ಬೇಕು. ಒಮ್ಮೆ ಈ ಮೆಸೇಜ್ ತಿಳಿದ್ರೆ ಇಂಥದ್ದೆಲ್ಲ ಯಾವುದೇ ಕೇರಳ ಸ್ಟೋರಿ ಬರ್ಲಿ, ಇನ್ನೊಂದು ಸ್ಟೋರಿ ಬರ್ಲಿ, ಎಂತ ಆಗುದಿಲ್ಲ, ಎಫೆಕ್ಟ್ ಆಗುದಿಲ್ಲ. ಹೀಗೆ ಅಂದ್ರೆ ಕೃಷ್ಣ ಪ್ರಜ್ಞೆ ಕೊರತೆ, ಮಕ್ಕಳಿಗೆ ಸರಿಯಾದ ಟ್ರೈನಿಂಗ್ ಇಲ್ಲ. ಎಲ್ಲಿ ಬೇಡ, ನಮ್ಮ ಮನೆಯಲ್ಲೇ ನೋಡುವ. ಎಲ್ಲಿ ನಾವು ಎಕ್ಸಾಂಪಲ್ ಬೇಡ, ಎಷ್ಟು ಗೊತ್ತುಂಟು ಅವರಿಗೆ. ಹಾಗಾಗಿ ಪ್ರೀಚಿಂಗ್ ತುಂಬಾ ಇಂಪಾರ್ಟೆಂಟ್, ಅತಿ ಮುಖ್ಯ. ಇವತ್ತಿನ ಕ್ಲಾಸ್ ಅಂತೂ ತುಂಬಾ ಪ್ರೀಚರ್ಸ್ನವರಿಗೆ ಹೇಳಿದ ಕ್ಲಾಸ್ ಇವತ್ತು. ಯಾಕೆಂದ್ರೆ ಭಾವಾರ್ಥದಲ್ಲಿ ತುಂಬಾ ಹೇಳಿದ್ದಾರೆ. ಈಗ ಭಾವಾರ್ಥಕ್ಕೆ ನೋಡುವ. ಭಾವಾರ್ಥ: ವಾಸುದೇವ ವಿಪ್ರನು ಕುಷ್ಠರೋಗ ಪೀಡಿತನಾಗಿ ಬಹಳ
ಕಾರ್ಪಣ್ಯ ಪಟ್ಟಿದ್ದರೂ ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳು ಆತನನ್ನು ರೋಗದಿಂದ ಗುಣಮುಖನಾಗಿ ಮಾಡಿದರು ಹಾಗೂ ಆತನಿಗೆ ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರಗೈಯಲು ಸೂಚನೆ ನೀಡಿದರು. ಈಗ ಚೈತನ್ಯ ಮಹಾಪ್ರಭು ಎಂತ ಮಾಡಿದ್ರು? ವಸುದೇವ ವಿಪ್ರ ಅಂದ್ರೆ ಬ್ರಾಹ್ಮಣ, ವಸುದೇವ ಬ್ರಾಹ್ಮಣ ಕುಷ್ಠರೋಗದಲ್ಲಿದ್ದ. ಚೈತನ್ಯ ಮಹಾಪ್ರಭು ಕೃಪೆ ತೋರಿಸಿದರು, ಅವನನ್ನು ರೋಗದಿಂದ ಮುಕ್ತ ಮಾಡಿದರು. ಮತ್ತೆ ನೀನು ಒಳ್ಳೆ ಶರೀರ ಬಂದಿದೆ, ಕೃಷ್ಣ ಪ್ರಜ್ಞೆ ಪ್ರಸಾದ. ಈಗ ನಾವು ಕೂಡ ರೋಗಗ್ರಸ್ತರು. ಈಗ ನಮಗೆ ರೋಗ ಉಂಟು. ನಮ್ಮನ್ನು ಕೊಳಕಿನಿಂದ ಪ್ರಭುಪಾದ ಪಿಕ್ ಮಾಡಿದ್ರು. ನಮ್ದು ರೋಗ ಈಗ ಕಡಿಮೆ ಆಗ್ಲಿಲ್ಲ. ನಮ್ದೀಗ ಸ್ವಲ್ಪ ಕಡಿಮೆ ಆಗಿದೆ. 105 ಇಂದ ಈಗ ನಮ್ದು 102ಗೆ ಬಂದಿದೆ. ನಮ್ದು ಕಂಪ್ಲೀಟ್. ಎಸ್, ಮಲ್ಲಿಕಾ ಮಾತಾಜಿ ಇದ್ದಾರೆ. ಎಸ್, ಮಲ್ಲಿಕಾ ಮಾತಾಜಿ ಈಗ ಎಷ್ಟು ಬಂದ್ರೆ ಕಂಪ್ಲೀಟ್ ಕಡಿಮೆ ಆಗುವಂಥದ್ದು? 98 96 ಎಷ್ಟು ಬರ್ಬೇಕು ರೋಗ? 98.4 ಡಿಗ್ರಿ, 98.4 ಡಿಗ್ರಿ ಸೆಂಟಿಗ್ರೇಡ್. ಸರಿ, ಓಕೆ, 98.4. ಓಕೆ, ಹಾಗಾಗಿ 98.4 ಬಂದ್ರೆ ಸರಿ. ಈಗ ನಮ್ದು 98.4 ಬರ್ಲಿಲ್ಲ. ನಮ್ದು ಈಗ 103. ಜೋರು ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ, ಆದ್ರೆ ಪೂರ್ತಿ ಕಡಿಮೆ ಆಗ್ಲಿಲ್ಲ. 103, ಕೆಲವ್ರದ್ದು 102, ತುಂಬಾ ಸೀರಿಯಸ್ ಆದವ್ರದ್ದು 101, ಅದಕ್ಕಿಂತ ಜಾಸ್ತಿ ಇರೋದು 100. ಹತ್ತಿರ ಬರಲಿಲ್ಲ, 100ಗಿಂತ ಕೆಳಗೆ ಯಾರು ಬರಲಿಲ್ಲ. ನಾವೆಲ್ಲ ರೋಗದಲ್ಲಿದ್ದೇವೆ. ಆದ್ರೆ ನಾವು ರೋಗದಲ್ಲಿರುವಾಗ ನಮಗೆ ಕೈ ಕೊಟ್ಟರೆ ಪ್ರಭುಪಾದ ನಮ್ಮನ್ನು ಮೇಲೆ ಎತ್ತಿದ್ದಾರೆ. ಇದು ಅವರ ಕೃಪೆ. ಅದೇ ರೀತಿ ವಸುದೇವ ಬ್ರಾಹ್ಮಣನನ್ನು ಕುಷ್ಠರೋಗದಿಂದ ಚೈತನ್ಯ ಮಹಾಪ್ರಭು ವಿಮುಕ್ತ ಮಾಡಿದ್ದಾರೆ. ನಾವು ಕೂಡ ರೋಗಗ್ರಸ್ತರು, ನಮ್ಮನ್ನು ವಿಮುಕ್ತ ಮಾಡಿದ್ದಾರೆ. ಯಾಕೆ ಮಾಡಿದ್ರು ಪ್ರಭುಪಾದ ನಮ್ಮನ್ನು? ಇದು ನಮಗೆ ವಿಚಾರ ಬರಬೇಕು. ಯಾಕೆ ಮಾಡಿದ್ದು ಪ್ರಭುಪಾದ? ಮಾಡಿದ್ದು ಯಾಕೆಂದ್ರೆ ಎಸ್, ನೀನು ಮುಕ್ತ ಮಾಡಿದ್ದೇನೆ, ನೀನು ಕೂಡ ಪ್ರೀಚ್ ಮಾಡು ಅಂತ. ಪ್ರೀಚ್ ಮಾಡ್ಲಿಕ್ಕೆ. ಹಾಗಾಗಿ ಹೇಗೆ ವಸುದೇವ ವಿಪ್ರ ಅವನ ಕುಷ್ಠರೋಗದಿಂದ ಚೈತನ್ಯವನ್ನು ಬಿಡುಗಡೆ ಮಾಡಿದ್ರ? ಯಾಕೆ? ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರಗೈಯಲು. ಅದೇ ರೀತಿ ನಾವು ಕೂಡ ರೋಗಗ್ರಸ್ತರು. ಈಗ ಕೂಡ ನಮಗೆ ಸ್ವಲ್ಪ ರೋಗ ಉಂಟು. ನಮ್ದು ಕಂಪ್ಲೀಟ್ ಅಂತ ಹೇಳುವಂಥದ್ದು ವಸುದೇವ ವಿಪ್ರನಾಗೆ ಸುಂದರ ಶರೀರ ಬರಲಿಲ್ಲ ನಮ್ಗೆ. ಅಂದ್ರೆ ನಮ್ದು ರೋಗ ಕಂಪ್ಲೀಟ್ ಮುಕ್ತ ಆಗ್ಲಿಲ್ಲ, ಫುಲ್ ನಮ್ದು ಗುಣ ಆಗ್ಲಿಲ್ಲ. ಜ್ವರ ಉಂಟು ನಮ್ದು. ಈಗ ಜ್ವರ ಉಂಟು ಅಂದ್ರೆ ವಿ ಆರ್ ಅಟ್ಯಾಚ್ ಟು ದಿ ಮೆಟೀರಿಯಲ್ ಥಿಂಗ್ಸ್. ಮೆಟೀರಿಯಲ್ ಡಿಸೈರ್ಸ್ ಉಂಟು. ಆಲ್ಮೋಸ್ಟ್ ಕಡಿಮೆ ಆದ್ರೆ ಸಾಕು. ಪೂರ್ತಿ ಕಡಿಮೆ ಆಗುವ ಅಂದ್ರೆ ಕೆಲವೊಂದು ನಮ್ದು ಯುಟಿಲಿಟೀಸ್ ಪ್ರಿನ್ಸಿಪಲ್. ನಾವು ಬದುಕಲಿಕ್ಕೋಸ್ಕರ ಸ್ವಲ್ಪ ನಾವು ಭೌತಿಕ ಇಡ್ಬೇಕು, ಪೂರ್ತಿ ಅಲ್ಲ, ಸ್ವಲ್ಪ. ಆದ್ರೆ ಕಡಿಮೆ ಆಗ್ಬೇಕು ಅದ್ರದ್ದು ಪರ್ಸೆಂಟೇಜ್. ಹೀಗೆಂತಂದ್ರೆ ಸ್ವಲ್ಪ ಜಾಸ್ತಿ ಉಂಟು, ಲೆವೆಲ್ಗಿಂತ ಸ್ವಲ್ಪ ಜಾಸ್ತಿ ಉಂಟು, ಸ್ವಲ್ಪ ಕಡಿಮೆ ಮಾಡಬೇಕು. ಕಡಿಮೆ ಮಾಡಬೇಕಿದ್ರೆ ಕೃಷ್ಣ ಬಗ್ಗೆ ಜಾಸ್ತಿ ಮಾಡಬೇಕು, ಈ ರೀತಿ. ಎಸ್, ನೆಕ್ಸ್ಟ್. ವಾಸ್ತವವಾಗಿ ಪ್ರಭು ಶ್ರೀ ಚೈತನ್ಯರು ವಾಸುದೇವನಿಂದ ಬಯಸಿದ ಪ್ರತಿಫಲ ಇಷ್ಟೇ. ಎಂತ ಬಯಸಿದರು ಚೈತನ್ಯ ಮಹಾಪ್ರಭು ವಾಸುದೇವನಿಂದ? ಆತ ಕೃಷ್ಣ ಪ್ರಜ್ಞೆಯನ್ನು ಎಲ್ಲ ಮಾನವ ಕೋಟಿಯಲ್ಲಿಯೂ ಪ್ರಸಾರ ಮಾಡಿ ಅವರನ್ನು ಉದ್ಧರಿಸಲೆಂಬುದಾಗಿ. ಇದೇ ಇಚ್ಛೆ ಇರುವಂತ ಚೈತನ್ಯ ಮಹಾಪ್ರಭು. ವಸುದೇವನನ್ನು ಈಗ ಕುಷ್ಠರೋಗದಿಂದ ಬಿಡುಗಡೆ ಮಾಡಿದ್ದಾರೆ. ವಸುದೇವ ಬ್ರಾಹ್ಮಣ ಬಿಡುಗಡೆ ಮಾಡಿದ್ದಾರೆ. ಈಗ ಅವರ ಇಚ್ಛೆ ಅಂತ ಅಂದ್ರೆ ಅವ ಕೃಷ್ಣ ಪ್ರಜ್ಞೆಯನ್ನು ಎಲ್ಲ ಕಡೆ ಪ್ರಸಾರ ಮಾಡ್ಬೇಕು, ಮತ್ತೆಲ್ಲರನ್ನು ಉದ್ಧರಿಸಬೇಕು. ಅದೇ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆ ಸಂಘದ ಕಾರ್ಯವಿಧಾನ. ನೋಡಿ, ಇಸ್ಕಾನ್ ಇದು ಕಾರ್ಯವಿಧಾನ ಅಂತ ಅಂದ್ರೆ ಇದೆ. ಪ್ರೀಚ್ ಮಾಡುವಂತದ್ದು. ಪ್ರೀಚಿಂಗ್ ಇಸ್ ದ ಎಸೆನ್ಸ್. ಪ್ರೀಚ್ ಮಾಡ್ಬೇಕು ನಾವು. ಈ ಸಂಘದ ಪ್ರತಿಯೊಬ್ಬ ಸದಸ್ಯನು ಬಹು ಹೇಯವಾದ ಪರಿಸ್ಥಿತಿಯಿಂದ ಪಾರು ಮಾಡಲಾಯಿತು. ನೋಡಿ,
ಈಗ ನಾವೆಲ್ಲ ಬಂದವರೆಲ್ಲ ಎಂತ ನಾವು ಜಸ್ಟ್ ಕೃಷ್ಣ ಪ್ರಜ್ಞೆ ಬರೋ ಮುಂಚೆ ನಮ್ಮನ್ನು ನಾವು ನೋಡುವ, ಬೇರೆ ಅವ್ರದ್ದು ಬೇಡ, ನಾವು ಹೇಗೆ ಇದ್ದೆವು, ಈ ಆನ್ಲೈನ್ ಸ್ಟಾರ್ಟ್ ಆಗೋ ಮುಂಚೆ ನಾವು ಹೇಗೆ ಇದ್ದೆವು, ನಮ್ಮ ಕಂಡೀಷನ್ ನಾವು ಒಂದೊಮ್ಮೆ ಯೋಚನೆ ಮಾಡುವ. ನಾವು ಈ ಇಂದ್ರಿಯ ಸುಖದಲ್ಲಿ ಒಳಗಡೆ ಹೋಗಿದ್ದೆವು, ತುಂಬಾ ಡೀಪ್ ಹೋಗಿದ್ದೆವು. ಈಗ ನಾವು ಹೊರಗೆ ಬಂದೆ, ಕಂಪ್ಲೀಟ್ ಹೊರಗೆ ಬರಲಿಲ್ಲ, ಆದ್ರೆ ಹೊರಗೆ ಬಂದಿದ್ದೇವೆ. ಈಗ ನಮ್ಗೆ ನಮ್ಮ ಹಿಂದಿನ ಕೃಷ್ಣ ಪ್ರಜ್ಞೆ ಬರುವ ಮುಂಚಿನ ಆ ಸ್ಥಿತಿಯನ್ನು ನಮ್ಗೆ ಯೋಚನೆ ಮಾಡುವಾಗ ನಮ್ಗೆ ಅಂದ್ರೆ ಕೆಲವೊಮ್ಮೆ ನಾವು ಯೋಚನೆ ಮಾಡುವಾಗ ಗಲೀಜೆ ಆಗ್ತದೆ. ಹಾಗೆ ಈ ಸಂಘದ ಪ್ರತಿಯೊಬ್ಬ ಸದಸ್ಯನು ಬಹು ಹೇಯವಾದ ಪರಿಸ್ಥಿತಿಯಿಂದ ಪಾರು ಮಾಡಿದ್ದಾರೆ, ನಮ್ಮನ್ನೆಲ್ಲ ಪಾರು ಮಾಡಿದ್ದಾರೆ. ಹೇಗೆ ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ನಿಮ್ಗೆ ಹೇಗೆ ಅಂದ್ರೆ ನಿಜವಾಗಿ ಕಲಿಯುಗ ಅಂದ್ರೆ ತುಂಬಾ ವರ್ಸ್ಟ್. ಈಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಕಾರಣ ನಮಗೆ ಕಲಿಯುಗದ ಇಫೆಕ್ಟ್ ಗೊತ್ತಾಗುದಿಲ್ಲ. ಯಾಕೆ? ಕೃಷ್ಣ ಪ್ರಜ್ಞೆಯಲ್ಲಿ ಬೆಳಗಿಂದ ರಾತ್ರಿ ತನಕ ನಾವು ನಿರತರಾಗ್ತಾ ಇರ್ತೇವೆ, ಹಾಗಾಗಿ ನಮ್ಗೆ ಅದರ ಇಫೆಕ್ಟ್ ಗೊತ್ತಾಗುದಿಲ್ಲ. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇನ್ವಾಲ್ವ್ ಆಗಿದ್ದೇವೆ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆ ಬರುವ ಮುಂಚಿನ ನಮ್ಮ ಅದನ್ನು ನಾವು ಯೋಚನೆ ಮಾಡುವಾಗ ನಮ್ಗೆ ಗೊತ್ತಾಗ್ತದೆ, ಎಸ್ ನಾನು ಎಂಥ ಸ್ಥಿತಿಯಲ್ಲಿ ಇದ್ದೇನೆ, ಪ್ರಭುಪಾದ್ ನನ್ನನ್ನು ಅಂತ ಸ್ಥಿತಿಯಿಂದ ರಕ್ಷಣೆ ಮಾಡಿದ್ದಾರೆ, ಎಂಥ ಸ್ಥಿತಿಯಲ್ಲಿ ಇದ್ದೆ ನಾನು, ಇದನ್ನು ನಮಗೆ ಥಾಟ್ ಬರ್ತದೆ. ಹೌದಲ್ವಾ? ಎಸ್, ಒಂದು ನಿಮಿಷ. ಹೌದಲ್ವಾ? ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಓಪನ್. ಹೌದು ಪ್ರಭುಜಿ. ಹೌದು ಪ್ರಭುಜಿ. ಹೌದು ಪ್ರಭುಜಿ. ಕರೆಕ್ಟ್ ಅಲ್ವಾ? ಪ್ರಭುಜಿ. ಹಾಗೆ ನಮ್ಗೆ ಇದು ಥಾಟ್ ಬರ್ತದೆ, ಖಂಡಿತ ಬರ್ತದೆ. ಕೆಲವರಿಗೆ ಬರ್ತದೆ, ನನಗೆ ಇಷ್ಟು ಲೇಟ್ ಆಗಿ ಸಿಕ್ತು, ಸಣ್ಣ ಪ್ರಾಯದಲ್ಲಿ ಸಿಕ್ತಿತ್ತು, ಈ ರೀತಿ ವಿಚಾರ ಬರ್ತದೆ ಕೆಲವರಿಗೆ. ಆದ್ರೆ ಟೆನ್ಷನ್ ಮಾಡಬೇಡಿ. ಧಾನ್ಯ ಪಿಲಿಕ್ಕಾವೆ ಕಾನೆ ವಾಲೋಕ ನಾವು. ನಿಮ್ಗೆ ಯಾವ ಪ್ರಾಯದಲ್ಲಿ ಸಿಗ್ಬೇಕು ಅದೇ ಪ್ರಾಯದಲ್ಲಿ ಭಗವಂತ ಡಿಸೈಡ್ ಮಾಡಿದ್ದಾನೆ, ಆ ಪ್ರಾಯದಲ್ಲಿ ಸಿಗುವಂತ. ಹಾಗಾಗಿ ಮಿಂಚಿ ಹೋದ ಕಾಲವನ್ನು ಚಿಂತಿಸಿ ಫಲವಿಲ್ಲ. ಪಾಸ್ಟ್ ಇಸ್ ಪಾಸ್ಟ್, ಅದನ್ನು ಯೋಚನೆ ಮಾಡಿ ಪ್ರಯೋಜನವಿಲ್ಲ. ಈಗ ನಿಮ್ಗೆ ಸಿಕ್ಕಿದೆ, ಎಸ್, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಒಂದು ವೇಳೆ ಈಗ ಕೂಡ ಸಿಗದೆ ಎಂತ ಆಗ್ತಿತ್ತು, ಅದು ಯೋಚನೆ ಬರ್ಬೇಕು ನಮ್ಗೆ. ಹಾಗೆ ಈಗ ಈ ಸಂಘದ ಪ್ರತಿಯೊಬ್ಬ ಸದಸ್ಯನು ಬಹು ಹೇಯವಾದ ಪರಿಸ್ಥಿತಿಯಿಂದ ಪಾರು ಮಾಡಲಾಯಿತು. ನೋಡಿ, ನಾವು ಆಕ್ಚುಲಿ ಹೇಯವಾದ ಪರಿಸ್ಥಿತಿಯಲ್ಲಿ ಇದ್ದೆವು, ನಮ್ಮನ್ನು ಸೇವ್ ಮಾಡಿದ್ದಾರೆ. ಸೇವಿಯರ್ ಆಫ್ ದಿ ಹೋಲ್ ವರ್ಲ್ಡ್ ಶ್ರೀಲ ಪ್ರಭುಪಾದ್, ಶ್ರೀ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್, ಅಭಯ ಚರಣ ಅರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಸೇವಿಯರ್ ಆಫ್ ದಿ ಹೋಲ್ ವರ್ಲ್ಡ್ ಪ್ರಭುಪಾದ್ ಹೇಳುವಂತದ್ದು, ಒಮ್ಮೆ ಐ ವಾಂಟ್ ಟು ಚೇಂಜ್ ದಿ ಹೋಲ್ ವರ್ಲ್ಡ್ ಥಿಂಕಿಂಗ್. ನೋಡಿ, ನಮ್ದೆಲ್ಲ ಸಣ್ಣ ಸಣ್ಣ ಪ್ಲಾನ್. ಎಸ್, ಒಬ್ಬನಿಗೆ ನಂಗೆ ಪ್ರೀಚ್ ಮಾಡ್ಬೇಕು. ಪ್ರಭುಪಾದ್ ಎಂತ ಪ್ಲಾನ್? ಇಡೀ ವರ್ಲ್ಡ್ ಅನ್ನು ನಮ್ಗೆ ಚೇಂಜ್ ಮಾಡ್ಬೇಕು ಥಿಂಕಿಂಗ್. ಎವ್ರಿ ಒನ್ ಶುಡ್ ಬಿಕಮ್ ಕೃಷ್ಣ ಕಾನ್ಶಿಯಸ್ನೆಸ್. ದೊಡ್ಡ ಪ್ಲಾನ್, ಶುದ್ಧ ಭಕ್ತರು ದೊಡ್ಡ ಪ್ಲಾನ್, ನಮ್ದೆಲ್ಲ ಸಣ್ಣ ಪ್ಲಾನ್. ಹೀಗೆ ರಾಮಾನುಜಾಚಾರ್ಯ ಮತ್ತು ಯಮುನಾಚಾರ್ಯ, ಚೇತನ ಭಗವಂತ ಕೃಷ್ಣ ಅವರನ್ನು ಒಟ್ಟಾಗಿ ಭೇಟಿಯಾಗಲಿಕ್ಕೆ ಬಿಡ್ಲಿಲ್ಲ. ಹೇಗೆಂದ್ರೆ ಯಮುನಾಚಾರ್ಯರದು ಶಿಷ್ಯ ರಾಮಾನುಜಾಚಾರ್ಯ, ಭೇಟಿಯಾಗಲಿಕ್ಕೆ ಬಿಡ್ಲಿಲ್ಲ. ಅವ್ರದ್ದು ಎಂತ ಪ್ಲಾನ್ ಇತ್ತು ಅಂದ್ರೆ, ಇಲ್ಲಿಂದಲೇ ಏಣಿ ಮಾಡುವಂಥದ್ದು ವೈಕುಂಠಕ್ಕೆ, ಎಲ್ಲರನ್ನು ಕೊಂಡೋಗುವಂಥದ್ದು. ಅದಕ್ಕೆ ಸ್ವಲ್ಪ ಪ್ರೈಸ್ ಪೇ ಮಾಡ್ಬೇಕಲ್ಲ ಅವ್ರದ್ದು. ಹೇಗೆಂದ್ರೆ ಯಾರು ಪ್ರೈಸ್ ಪೇ ಮಾಡದೆ ಎಲ್ಲರನ್ನು ನಾವು ಕೊಂಡೋಗುವ ಅಂತ ಇದು ಪ್ಲಾನ್ ಇತ್ತು. ಭಗವಂತ ಹಾಗೆ ಅಲ್ಲ. ಹಾಗೆ ಶುದ್ಧ ಭಕ್ತರು ಅದೇ ವಿಚಾರ, ಹೇಗೆ ಸೇವ್ ಮಾಡುವಂಥದ್ದು ಈ ಬದ್ಧ ಜೀವಿಯನ್ನು ಹೇಗೆ ಸೇವ್ ಮಾಡುವಂಥದ್ದು, ಇದು ವಿಚಾರ. ಆದರೆ ಈಗ ಅವರೆಲ್ಲರೂ ಕೃಷ್ಣ ಪ್ರಜ್ಞಾ ಪಂಥದ ಪ್ರಸಾರ ಕಾರ್ಯದಲ್ಲಿ ಪೂರ ನಿರತರಾಗಿದ್ದಾರೆ. ನೋಡಿ, ಈಗ ನಾವು ಮುಂಚೆ ಹೇಗಿದ್ದೆವು, ಈಗ ಭಗವದ್ಗೀತೆಯ ಶ್ಲೋಕದಲ್ಲಿ ಕೂಡ ಹೇಳುವಂಥದ್ದು ಎಂತ ಹೇಳುವಂಥದ್ದು, 9ನೇ ಅಧ್ಯಾಯದಲ್ಲಿ ಹೇಳುವಂಥ ಶ್ಲೋಕ, 9th ಚಾಪ್ಟರ್ ಇದು 30th ಶ್ಲೋಕ. ಅಪಿಚೇಸು ದುರಾಚಾರೋ ಭಜತೆ ಮಾಂ ಅನನ್ಯಭ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಈಸ. ಅಂದ್ರೆ ಅವು ಕೃಷ್ಣ ಪ್ರಜ್ಞೆ ಬರುವ ಮುಂಚೆ
ಎಂಥದೇ ಲೋಫರ್ ಆಗ್ಲಿ, ರಾಸ್ಕಲ್ ಆಗಿರ್ಲಿ, ಎಂಥದೇ ಹೀನ ಕೆಲಸ ಮಾಡಿರ್ಲಿಲ್ಲ ಅವ. ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಅವನನ್ನು ಸಾಧು ಅಂತ ಹೇಳ್ಬೇಕು. ಇಲ್ಲ, ಅವ ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ಅವ ಮರ್ಡರ್ ಮಾಡಿದ್ದಾನೆ, ರೇಪ್ ಮಾಡಿದ್ದಾನೆ, ಓಕೆ ಈಗ ಸರಿಯಾಗಿದ್ದಾನಲ್ಲ, ಅವನು ಸಾಧು ಅಂತ ಭಾವಿಸ್ಬೇಕಂದ್ರೆ. ಹೇಗೆಂದ್ರೆ ಅವ ಸರಿಯಾದ ನೆಲೆಯಲ್ಲಿ ಇದ್ದಾನೆ. ಹಾಗೆ ಇಲ್ಲಿ ಹೇಳುವಂಥದ್ದು, ಓಕೆ ಇಲ್ಲಿ ಉಂಟಪ್ಪ ಶ್ಲೋಕ. ಕೃಷ್ಣನ ಎಲ್ಲ ಮಾನವ ಕೋಟಿಯಲ್ಲಿ ಪ್ರಸಾರ ಮಾಡುವುದಾಗಿರು ಅಂದ್ರೆ ಓಕೆ. ಈ ಸಂಘದ ಪ್ರತಿಯೊಬ್ಬ ಸದಸ್ಯನು ಬಹು ಹೇಯವಾದ ಪರಿಸ್ಥಿತಿಯನ್ನು ಪಾರು ಮಾಡ. ಆದರೆ ಈಗ ಅವರೆಲ್ಲರೂ ಕೃಷ್ಣ ಬಗ್ಗೆ ಪಂಥ ಪ್ರಸಾರ ಕಾರ್ಯದಲ್ಲಿ ಹಿಂದೆ ಅವರು ಕೆಟ್ಟ ಇದರಲ್ಲಿ ಇದ್ರು. ಅದೇ ಆ ಶ್ಲೋಕವನ್ನು ಹೇಳಿದ ಅಪಿಚೇತ್ ರಾಜ ಹಿಂದೆ ಇಂಥದೇ ಇದೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ. ಇದು ಪ್ರಭುಪಾದ ಡಿಸೈಪಲ್, ಅವರ ಹೆಸರು ಎಷ್ಟಲ್ಲಿ ಬರ್ತದೆ, ಪ್ರಭುಪಾದ ಅವರನ್ನು ಇಂಗ್ಲೆಂಡ್ ಕೂಡ ಕಳಿಸಿದ್ದಾರೆ. ಇಂಗ್ಲೆಂಡ್ ಕಳಿಸ್ತಾರೆ. ಎಸ್ ಸಮಥಿಂಗ್ ಉಂಟು, ಮತ್ತೆ ಹೇಳ್ತೇನೆ ಸರ್. ಓಕೆ, ಹಾಗೆ ಅವರು ಒಂದು ದಿವಸ ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ್ ನನಗೆ ಜೈಲಿಗೆ ಹೋಗ್ಲಿಕ್ಕೆ ಉಂಟು, ನಾನು ಜೈಲಿಗೆ ಹೋಗ್ತಾ ಇದ್ದೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಓಕೆ ನಾನು ಕೂಡ ಕೃಷ್ಣ ಕೂಡ ಜೈಲಲ್ಲಿ ಹುಟ್ಟಿದ ಅಂತ ಹೇಳಿ. ಅವ್ರೆಂತ ಎಣಿಸಿದಾರೆ ಅಂದ್ರೆ ಪ್ರಭುಪಾದ ಅವರಿಗೆ ಬೈತಾರಂತ ಎಣಿಸಿದ್ರು. ಪ್ರಭುಪಾದ ಬೈಲಿಲ್ಲ, ಎನ್ಕರೇಜ್ ಮಾಡಿದ್ರು. ಪ್ರಭುಪಾದ ಎನ್ಕರೇಜ್ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ್ ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ನಾನು ಡ್ರಗ್ಸ್ ಪೆಡ್ಲರ್ ಅಂದ್ರೆ ಡ್ರಗ್ಸ್ ಅನ್ನಲ್ಲಿ ತಗೊಂಡು ನಾವು ಮಾರುವಂಥದ್ದು ಎಲ್ಲರಿಗೂ. ಅವ್ ಮಿಡಲ್ ಮ್ಯಾನ್, ನಾವೆಂತ ಅಂದ್ರೆ ಹೋಲ್ಸೇಲರ್ ಹೇಳ್ಬೋದು. ಹೋಲ್ಸೇಲರ್ ಎಲ್ಲರಿಗೂ ಕೊಡುವಂಥದ್ದು. ಹಾಗೆ ಈ ವಾಸ್ ಎ ಪೆಡ್ಲರ್, ಅವೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇಂಗ್ಲಿಷಲ್ಲಿ ಅದಕ್ಕೆ ಪೆಡ್ಲರ್ ಅಂತ ಹೆಸರು. ಹಾಗೆ ಅವ್ರು ಹೇಳ್ತಾರೆ, ಅದಕ್ಕೆ ಅವರು ಪ್ರಭುಪಾದ ಹೇಳುವಂಥದ್ದು, ನಾನು ಕೂಡ ಮುಂಚೆ ಡ್ರಗ್ಸ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಪ್ರಭುಪಾದ ಕೆಮಿಕಲ್ ಬಿಸ್ನೆಸ್ ಇತ್ತು, ಡ್ರಗ್ಸ್. ಮತ್ತೆ ಎಂತ ಆಗ್ತದೆ ಅಂದ್ರೆ ಅವರಿಗೆ ದೊಡ್ಡ ಸಜೆ, ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗುವಾಗ ಪ್ರಭುಪಾದಿಗೆ ಹೇಳ್ತಾರೆ, ಓಕೆ ನಾನು ಜೈಲಿಗೆ ಹೋಗ್ತಾ ಇದ್ದೇನೆ, ಚಿಂತೆ ಇಲ್ಲ, ಜೈಲಿಗೆ ಹೋಗಿ ನೀನು ಕೀರ್ತನ ಮಾಡು, ಮತ್ತೆ ಜಪ ಮಾಡು, ಭಗವದ್ಗೀತೆ ಓದು, ಈ ರೀತಿ ಹೇಳಿದ್ರು. ಹಾಗೆ ಎಂತ ಆಯ್ತು ಅಂದ್ರೆ ಅವ್ರು ಹೋಗ್ತಾರೆ ಅಲ್ಲಿಗೆ. ಹೋದ ಮೇಲೆ ಅವರು ಸೀರಿಯಸ್ ಆಗ್ತಾರೆ ಅಲ್ಲಿ ಜೈಲಲ್ಲಿ. ಕೀರ್ತನ ಮಾಡುವಂಥದ್ದು, ಜಪ ಮಾಡುವಂಥದ್ದು, ಓದುವಂಥದ್ದು. ಜಡ್ಜಿಗೆ ಇನ್ಫಾರ್ಮೇಶನ್ ಸಿಗ್ತದೆ, ಅವ ಟೋಟಲ್ ಸುಧಾರಿದಾನಂತ. ಜೈಲ್ ಅಂದ್ರೆ ನಾವು ಸುಧಾರ್ಬೇಕು. ಇಮಿಡಿಯೇಟ್ ಎಂತಂದ್ರೆ ದೊಡ್ಡ ಸಜೆ ಇರುತ್ತೆ, 6 ತಿಂಗಳಲ್ಲಿ ಅವರನ್ನು ರಿಲೀಸ್ ಮಾಡ್ತಾರೆ. 6 ತಿಂಗಳಲ್ಲಿ. ಮತ್ತೆ ಪ್ರಭುಪಾದ ಬಂದು ಹೇಳ್ತಾರೆ, ನನ್ಗೆ ದೊಡ್ಡ ಸಜೆ ಇತ್ತು 6 ತಿಂಗಳು. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಯಾಕೆಂದ್ರೆ ನೀನು ಹಿಂದೆ ಎಂಥದ್ದು ಆಗಿರ್ಬೋದು, ಕೆಟ್ಟವಾಗಿರ್ಬೋದು, ನೀನು ಕೃಷ್ಣ ಪ್ರಜ್ಞೆ ಬಂದ ನೀನು ಸಾಧು ಆಗಿದೆಯಾ, ಹಾಗಾಗಿ ಕೃಷ್ಣ ನೀನನ್ನು ಸೇವ್ ಮಾಡಿದ. ಹಾಗಾಗಿ ಇಂಥದ್ದೆಲ್ಲ ನಾವು ಕೂಡ ಇಂಥದ್ದೇ ಕಂಡೀಷನ್ ಅವರು. ಕಂಡೀಷನ್ ಅವರು ಕೃಷ್ಣ ಪ್ರಜ್ಞೆಗೆ ಬರುವ ಮುಂಚೆ ನಾವು ಹೇಗಿದ್ದೆವು, ಹೇಯವಾದ ಭೌತಿಕದಲ್ಲಿ ಆಸಕ್ತಿ ಇದ್ದು ಎಲ್ಲ ಭೌತಿಕ. ಕೃಷ್ಣ ಎಂತಂತ ಗೊತ್ತಿಲ್ಲ ನಮಗೆ. ಫಸ್ಟ್ ಆಫ್ ಆಲ್ ನಾವು ಕೂಡ ಹೆಸರಿಗೆ ನಾವು ಹಿಂದೂಗಳು, ನಾವು ಸೋಕಾಲ್ಡ್ ಹಿಂದೂಗಳು, ಹೆಸರಿಗೆ ಹಿಂದೂಗಳು. ಆದ್ರೆ ಭಗವಂತ ಎಂತ, ಭಗವದ್ಗೀತೆಯಲ್ಲಿ ಭಗವಂತನ ಮೆಸೇಜ್ ಎಂತ, ಭಾಗವತಂ ಎಂತ, ಕೃಷ್ಣ ಅಂದ್ರೆ ಯಾರು, ಯಾವುದು ಗೊತ್ತಿಲ್ಲ ನಮ್ಗೆ. ಯಾವುದು ರಬ್ಬರ್ ಸ್ಟ್ಯಾಂಪ್ ಮಾತ್ರ ನಾವು ಹಿಂದೂ. ನಾವು ರಬ್ಬರ್ ಸ್ಟ್ಯಾಂಪ್ ಹಿಂದೂ ಆಗ್ಬಾರ್ದು, ನಮ್ಗೆ ಗೊತ್ತಾಗ್ಬೇಕು ಎಂತ
ಭಗವದ್ಗೀತೆ ಮೆಸೇಜ್ ಇದ್ರಲ್ಲಿ ನಾವು ತಿಳಿಬೇಕು. ಫಸ್ಟಿಗೆ ನಾವು ನಮ್ಮ ಮಕ್ಕಳಿಗೆ ಕೂಡ ನಾವು ತಿಳಿಸಬೇಕು. ಹಾಗಾಗಿ ನಾವು ಹಿಂದೆ ಹೇಗಿದ್ದೆವು, ಈಗ ನಾವು ಎಂತ ಆಗಿದ್ದೇವೆ, ಇದನ್ನು ನಾವು ತಿಳಿಬೇಕು. ಈ ಸಂಘದ ಪ್ರತಿಯೊಬ್ಬ ಸದಸ್ಯನು ಬಹುಹೇಯ ಪರಿಸ್ಥಿತಿಯಿಂದ ಪಾರು ಮಾಡಲಾಯಿತು. ಆದರೆ ಈಗ ಅವರೆಲ್ಲರೂ ಕೃಷ್ಣ ಪಂಥದ ಪ್ರಸಾರ ಕಾರ್ಯದಲ್ಲಿ ಪೂರ್ಣ ನಿರತರಾಗಿದ್ದಾರೆ. ಆದ್ರೆ ಈಗ ನಿರತರಾಗಿದ್ದೇವೆ. ಅವರು ತಮಗೆ ಕವಿದಿದ್ದ ಲೌಕಿಕವೆಂಬ ಜಡ್ಡಿನಿಂದ ಗುಣಮುಖರಾದದ್ದು ಮಾತ್ರ ಅಲ್ಲ, ನೆಮ್ಮದಿಯ ಬದುಕನ್ನು ನಡೆಸುತ್ತಾರೆ. ನಾವು ಲೌಕಿಕದಿಂದ ಆಚೆ ಬಂದದಲ್ಲ, ನಮ್ಮ ಬದುಕು ಕೂಡ ಈಗ ನೆಮ್ಮದಿ ಬದುಕು, ಪೀಸ್ಫುಲ್. ನಮಗೆ ಈಗ ಎಂತ ಹೇಳುವಂತಹದ್ದು, ಕೃಷ್ಣ ಪೂಜೆ ಬಂದ ಮೇಲೆ ಟಿವಿಯಲ್ಲಿ ಆಸಕ್ತಿ ಇಲ್ಲ. ಹೆಚ್ಚಿನವರು ಟಿವಿಯನ್ನು ಬಂದ್ ಮಾಡಿರ್ತಾರೆ. ಆ ಕೃಷ್ಣ ಪೂಜೆ ಬರುವ ಮುಂಚೆ ಎಂತ ಧಾರಾವಾಹಿ ನೋಡುವಂಥದ್ದು, ಎಂತ ಸೀರಿಯಲ್, ಎಂತ ಪಿಕ್ಚರ್. ಕೃಷ್ಣ ಬಂದ ಮೇಲೆ ಇದರಲ್ಲಿ ಆಸಕ್ತಿ ಬರುವುದಿಲ್ಲ, ಹೋಗ್ತದೆ. ಹಾಗೆ ತಮಗೆ ಕವಿದಿದ್ದ ಲೌಕಿಕ ಎಂಬ ಜಡ್ಡಿನಿಂದ ಕೃಷ್ಣನ ಗುಣಮುಖರಾದದ್ದು ಮಾತ್ರವಲ್ಲ, ನೆಮ್ಮದಿಯ ಬದುಕು. ಈಗ ತುಂಬಾ ಪೀಸ್ಫುಲ್ ಬದುಕು. ಕೃಷ್ಣ ಪೂಜೆ ಬರೋ ಮುಂಚೆ ಹಾಗೆಲ್ಲ ನೆಕ್ಸ್ಟ್ ಎಂತ ಅವ್ರದ್ದು ಎಂತ ಆಯ್ತು, ಇವ್ರದ್ದು ಎಂತ ಆಯ್ತು. ಈಗ ನಮ್ಗೆ ಯಾರ್ದು ಬೇಡ, ನಮ್ಗೆ ಅದು ಪುರ್ಸೋದಿಲ್ಲ. ನಾವು ಇದರಲ್ಲೇ ಬ್ಯುಸಿ ಇದ್ದೇವೆ, ಮಗ್ನರಾಗಿದ್ದೇವೆ. ಪ್ರತಿಯೊಬ್ಬರು ಅವರನ್ನು ಕೃಷ್ಣನ ಪರಮ ಭಕ್ತರೆಂಬುದಾಗಿ ಸ್ವೀಕರಿಸುತ್ತಾರೆ. ಹಾಗೂ ಆ ವಿಶೇಷ ಗುಣಗಳು ಅವರ ಮುಖಗಳಲ್ಲಿ ಪ್ರಕಟವಾಗುತ್ತದೆ. ನೋಡಿ, ಕೃಷ್ಣ ಪೂಜೆ ಬಂದ ಮೇಲೆ ಇದೆಲ್ಲ ಬರ್ತದೆ, ಮುಖದಲ್ಲಿ ಗ್ಲೋ ಬರ್ತದೆ. just by eating prasadam, just by chanting, just by doing kirtan, just by doing Krishna seva, ಆ ಮುಖದಲ್ಲಿ ಒಂದು ತೇಜಸ್ಸು ಬರ್ತದೆ. ಡೆಫಿನೆಟ್ ಇದು. ಕೃಷ್ಣ ಪೂಜೆ ಮಾಡಿದ ಮೇಲೆ ನಮ್ದು ಎಂತ ಹೇಳುವಂಥದ್ದು, ಆ ಮುಖದ ಲಕ್ಷಣ ಚೇಂಜ್ ಆಗ್ತದೆ. ಯಾರೇ ಆಗಲಿ ಕೃಷ್ಣನ ಭಕ್ತನೆಂಬುದಾಗಿ ಗುರುತಿಸಲ್ಪಡಬೇಕಾದರೆ ಆತನು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಲಹೆ ಸೂಚನೆ ಅನುಸರಿಸ್ತಾ ಕೃಷ್ಣ ಬಗ್ಗೆ ಪ್ರಸಾರ ಕಾರ್ಯವನ್ನು ಕೈಗೊಳ್ಳುತ್ತೆ. ನೋಡಿ, ಹಾಗಾಗಿ ನಾವು ಗುರುತಿಸಲ್ಬೇಕಿದ್ರೆ ನಾವು ಪ್ರಸಾರ ಮಾಡ್ಬೇಕು, ನಾವು ಪ್ರಚಾರಕ್ಕೆ ಸಾಗಬೇಕು. ಹಾಗಾದ ನಂತರ ಆತ ನಿಸ್ಸಂದೇಹವಾಗಿ ವಿಳಂಬವಿರದೆ ಸ್ವಯಂ ಕೃಷ್ಣ ಭಗವಾನ್ ಆತ ಶ್ರೀಕೃಷ್ಣ ಚೈತನ್ಯ ದಿವ್ಯ ಪಾದಗಳನ್ನು ಪಡೆಯುತ್ತಾನೆ. ಎಸ್, ಓಕೆ, ಉಂಟು. ಆದ್ರೆ ನಾವು ನಾಳೆ ಮಾಡುವ, ಇವತ್ತು ಎಷ್ಟು ಸಾಕು, ನಾಳೆ ಅದನ್ನು ಕಂಪ್ಲೀಟ್ ಮಾಡುವ. ಹರೇ ಕೃಷ್ಣ. ಎಸ್, ಯಾವ್ದು ಪ್ರಶ್ನೆ ಇದ್ರಲ್ಲಿ ಕೇಳಬಹುದು. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಉಂಟಾ? ಎಸ್, ಹರೇ ಕೃಷ್ಣ. ಪ್ರಶ್ನೆ ಇದ್ದಲ್ಲಿ ಕೇಳಬಹುದು. ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಹ್ಯಾಂಡ್ ರೈಸ್ ಮಾಡಬಹುದು. ಎಸ್, ಕೃಷ್ಣ ಚೈತನ್ಯ. ನಾಳೆ ಮುಗಿದದು. ಮತ್ತೆ ನೆಕ್ಸ್ಟ್ 8th chapter talks between Chaitanya Mahaprabhu and Ramananda Raya. ಎಸ್, ಹರೇ ಕೃಷ್ಣ. ಯಾರು ಪ್ರಶ್ನೆ ಇಲ್ವಾ? ಎಸ್, ರಾಜಶೇಖರ್. ಹರೇ ಕೃಷ್ಣ, ಹೇಳಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನಗೆ ಇಬ್ರು ಮಕ್ಳಿದ್ದಾರೆ, ಒಬ್ರು 4th standard, ಒಬ್ರು 6th standard. ಆ ಮಕ್ಕಳನ್ನ ಈಗ ಈ ಕಾನ್ಶಿಯಸ್ ಗೆ ಹೇಗ್ ಕರ್ಕೊಂಡ್ ಬರೋದು ಪ್ರಭುಜಿ? ಅವರು ಭಗವದ್ಗೀತೆ ಕ್ಲಾಸಸ್ ಅಟೆಂಡ್ ಮಾಡಿದ್ದಾರೆ. ಆದ್ರೆ ಅವ್ರಿಗೆ ಬರೀ ಆಟ, ಫೋನು ಇದ್ರಲ್ಲೇ ಅವರು ಟೈಮ್ ಇದು ಸ್ಪೆಂಡ್ ಮಾಡ್ಬಿಡ್ತಾರೆ. ಮತ್ತೆ ಈ ಕಾನ್ಶಿಯಸ್ನೆಸ್ ಸ್ವಲ್ಪ ಅರ್ಥ ಆಗ್ಬೇಕಂದ್ರೆ ಅವ್ರ ಮಕ್ಕಳಿಗೂ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕು ಅನ್ಕೊಳ್ತೀನಿ. ಸೊ ಹೇಗಾಗಿ ಅವ್ರನ್ನ ಇದಕ್ಕೆ ನೋಡಿ, ಅವರು ಚಾಂಟಿಂಗ್ ಮಾಡ್ತಾ ಇದ್ದಾರೆ. ಈಗ 1 ರೌಂಡ್ 2 ರೌಂಡ್ ಮಾಡ್ತಿದ್ದಾರೆ. ಎಸ್, ಓಕೆ, ವೆರಿ ಗುಡ್ ಕ್ವಶನ್. ಓಕೆ, ಹೇಗೆ ಅಂದ್ರೆ ನೋಡಿ, ಇದಕ್ಕೆ ಹೇಳ್ತೇನೆ. ಫಸ್ಟಿಗೆ ಎಂತ ಅಂದ್ರೆ
ನಿಮ್ಮ ಇದರಲ್ಲಿ ನಿಮ್ಮ ಹೆಂಡತಿದು ತುಂಬಾ ಎಂತ ಹೇಳುವಂತದ್ದು, ಇದಕ್ಕೆ ಅವರು ತುಂಬಾ ಕಷ್ಟಪಡ್ಬೇಕಂದ್ರೆ ಅವರು ಡೈಲಿ ಪ್ರಸಾದ ಮಾಡಿ ತಿನ್ನಿಸ್ಬೇಕು. ಒಂದು ಪ್ರಸಾದ ತುಂಬಾ ಇಂಪಾರ್ಟೆಂಟ್. ಸೊಗಸಾದ ವೆರೈಟೀಸ್ ಪ್ರಸಾದ ಮಾಡಬೇಕು. ವೆರೈಟೀಸ್ ಮಕ್ಕಳಿಗೆ ಪ್ರಸಾದಕ್ಕೆ ಅವರು ಅಡಿಕ್ಟ್ ಆಗಬೇಕು. ಪ್ರಸಾದದಿಂದ ಎಂತಾಗ್ತದೆ, ಕಾನ್ಶಿಯಸ್ನೆಸ್ ಚೇಂಜ್ ಆಗ್ತದೆ, ಪ್ರಜ್ಞೆ. ಈಗ ನಿನ್ನೆ ಮಾತಾಜಿ ನೋಡಿ, ನಿನ್ನೆ ನಾನು ಹರಿಣಿ ಮಾತಾಜಿ, ಒಂದು ನಿಮಿಷ, ಒಂದು ನಿಮಿಷ, ಓಕೆ, ಹರಿಣಿ ಮಾತಾಜಿ, ಹರಿಣಿ ಮಾತಾಜಿ, ನಿನ್ನೆ ಸ್ವೀಟ್ ರೈಸ್ ಹೇಗಿತ್ತು? ಸ್ವೀಟ್ ರೈಸ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹಾ, ನಿನ್ನೆ ಸ್ವೀಟ್ ರೈಸ್ ಅಂತ ನಾನು ಫಸ್ಟ್ ಟೈಮ್ ತುಂಬಾ ಅದನ್ನು ಅಂದ್ರೆ ನೀವು ಯಾವತ್ತು ಈಗ ಭಾಗವತಂ ಕ್ಲಾಸ್ ಅಲ್ಲಿ ಹೇಳ್ತೀರಿ ಸ್ವೀಟ್ ರೈಸ್ ಕೇಳಿ ಇದು ತಿಂದು ನನ್ನದು ತುಂಬಾ ಖುಷಿಯಾಗಿದೆ. ಅದಕ್ಕೆ ಅದು ಸ್ವೀಟ್ ರೈಸ್ ತಿನ್ಲಿಕ್ಕೋಸ್ಕರವೇ ನಾನು ಕ್ಲಾಸಿಗೆ ಬಂದು ಟೆಂಪಲ್ಗೆ ಬರ್ತಿದ್ದೆ ಅಂತ. ಬಟ್ ನಿನ್ನೆ ನಾನು ಫಸ್ಟ್ ಟೈಮ್ ನೀವು ಮಾಡುದನ್ನು ನೋಡಿದೆ. ಮತ್ತೆ ಪ್ಲಸ್ ಅದು ಅಷ್ಟು ಚೆನ್ನಾಗಿತ್ತು ಅದು ಅಂತ ಹೇಳಿದ್ರೆ ನಾನು ಅದನ್ನು ಫಸ್ಟ್ ಟೈಮ್ ಬಾಯಿಗೆ ಹಾಕಿದ್ದು. ಅಷ್ಟು ಚೆನ್ನಾಗಿತ್ತು ಪ್ರಭುಜಿ. ಓಕೆ, ಹರೇ ಕೃಷ್ಣ. ನೋಡಿ, ಈಗ ನಿನ್ನೆ ನಾನು ಅವರಿಗೆ ತೋರಿಸಿದ್ದೇನೆ ಹೇಗೆ ಮಾಡೋದಂತ. ಈಗ ಎಂತ ಅಂದ್ರೆ, ನಾನು 5:10 ಸ್ಟಾರ್ಟ್ ಮಾಡಿದ್ದೇನೆ ಸ್ವೀಟ್ ರೈಸ್. ಆಲ್ಮೋಸ್ಟ್ 6:50 ತನಕ ಒಂದು ಐಟಮ್ಗೆ. ಈಗ ಒಂದು ಐಟಮ್ಗೆ ನಾನು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕಾ? ಇದೊಂದು ಪ್ರಶ್ನೆ. ಒಂದು ಪ್ರಶ್ನೆ ಇದು. ಹೇಗೆಂದ್ರೆ, ಡಿವೋಟೀಸ್ ಮಾಡುವಾಗ ಡಿವೋಟೀಸ್ ಕಾನ್ಶಿಯಸ್ನೆಸ್ ಅಂತಂದ್ರೆ ಟೋಟಲಿ ಅದರಲ್ಲಿ ಅಂದ್ರೆ ಕೃಷ್ಣನಿಗೆ ನಾವು ಕೊಡುವಂಥದ್ದು ಅದು ಒಳ್ಳೇದಾಗ್ಬೇಕು, ಈ ರೀತಿ ಇರ್ತದೆ. ಅದೇ ರೀತಿ ಇಂಥ ಪ್ರಸಾದವನ್ನು ತಿಂದ್ರೆ ನಮಗೆ, ಯಾಕಂದ್ರೆ ನಾನು ಅದು ಪ್ರಸಾದ ತಿಂದೆ ನಾನು ಡ್ಯೂಟಿ ಆದದ್ದು. ಆ ಪ್ರಸಾದವನ್ನು ನಾನು ತಿಂದು ಡ್ಯೂಟಿ ಆದ ಸ್ವೀಟ್ ರೈಸ್. ನನಗೆ ಸ್ವೀಟ್ ತುಂಬಾ ಇಷ್ಟ, ಅದಕ್ಕೆ ನಾನು ಟೆಂಪಲ್ಗೆ ಸ್ಟಾರ್ಟಿಂಗ್ ಬಂದದ್ದು ಅದೇ ಅದಕ್ಕೆ. ಹಾಗೆ ಈ ಪ್ರಸಾದ ತಿಂದು 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 ನಾವು ರೆಡಿ ಇದ್ದೇವೆ ಅದಕ್ಕೆ ಪ್ರಸಾದ ಮಾಡ್ಲಿಕ್ಕೆ, ಅಷ್ಟು ನಾವು ಟೈಮ್ ಮಾಡ್ಲಿಕ್ಕೆ, ಅಷ್ಟು ಅದಕ್ಕೆ ಟೈಮ್ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಅಂದ್ರೆ ನಮ್ಗೆ ಗೊತ್ತುಂಟು ಈ ಪ್ರಸಾದ ಇಟ್ಸ್ ಲೈಕ್ ಎ ಬಾಂಬ್, ಯಾವಾಗ ಬ್ಲಾಸ್ಟ್ ಆಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಮಕ್ಕಳಿಗೆ ಫಸ್ಟ್ ಅದೇ ಹೇಳುವಂತ, ನಿಮ್ದು ಹೆಂಡತಿದು ಪಾಲು ಇದರಲ್ಲಿ ತುಂಬಾ ಮುಖ್ಯ. ಪ್ರಸಾದ ಮಾಡಬೇಕು, ಪ್ರಸಾದ ಮಾಡಿ ತಿನ್ನಿಸ್ಬೇಕು. ಮತ್ತೆ ಅದರೊಟ್ಟಿಗೆ ಎಂತ ಮಾಡಬೇಕು, ರುಚಿ ರುಚಿಯಾದ ವೆರೈಟೀಸ್. ಈಗ ನಿನ್ನೆ ನಾನು ಆಲ್ಮೋಸ್ಟ್ ಒಂದು 10-15 ಐಟಮ್ ಮಾಡಿದ್ದೇನೆ. ವೆರೈಟೀಸ್ ಜನರು ತಿಂದ ಮೇಲೆ ಇದನ್ನೆಲ್ಲ ಇದು ಮಾಡ್ಬೇಕು. ಕೃಷ್ಣ ಪ್ರಸಾದ ಅಂದ್ರೆ ಹಾಗೆ ಭಗವಂತ ಸೇವನೆ ಮಾಡಿದ್ರು, ಹಾಗೆ ಇದನ್ನು ಮಾಡಿಕೊಡ್ಬೇಕು ಅವರು ಮಕ್ಕಳಿಗೆ. ಈ ರೀತಿ ತಿಂದು 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 ಮಕ್ಕಳದು ಕಾನ್ಶಿಯಸ್ನೆಸ್ ಟೋಟಲಿ ಚೇಂಜ್ ಆಗ್ತದೆ. ಮತ್ತೆ ಅದರ ಜೊತೆಗೆ ಅವರು ಚಾಂಟಿಂಗ್, ಈ ಕ್ಲಾಸ್ ಕೇಳುವಂಥದ್ದು, ಅಸೋಸಿಯೇಷನ್ ಇರುವಂಥದ್ದು, ಇದನ್ನೆಲ್ಲ ಮಾಡ್ತಾ ಹೋಗ್ಬೇಕು. ಹಾಗಾಗಿ ನಿಮ್ಗೆ ರಿಸಲ್ಟ್ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ, ಆದ್ರೆ ರಿಸಲ್ಟ್ ಬರ್ತದೆ. ಹೇಗೆಂದ್ರೆ ನಿನ್ನೆ ನಾನು ಸ್ವೀಟ್ ರೈಸ್ ಮಾಡ್ಲಿಕ್ಕೆ ನನಗೆ ಅಷ್ಟು ಸಮಯ ಹೋಯ್ತು, ಆದ್ರೆ ಎಂಡಿಗೆ ಅದು ತುಂಬಾ ಎಂತ ಹೇಳುವಂಥದ್ದು, ನೋಡುವಾಗಲೇ ಅದು ಒಳ್ಳೇದಾಗಿದೆ, ಗೊತ್ತಾಗ್ತದೆ. ಕಲರ್ ಚೇಂಜ್ ಆಗುವಾಗ, ಇದಾಗುವಾಗ. ಈಗ ಜನರೆಲ್ಲ ಎಂತಂದ್ರೆ ಮನೆಯಲ್ಲಿ ಅವರು ಸ್ವೀಟ್ ಮಾಡುವಂಥ ಹಾಲು ಹಾಕ್ತಾರೆ. ಈಗ ನಾನು ಕೂಡ ಹಾಲಾಗಿ ಸ್ವಲ್ಪ ಹಾಲಾಗಿ 5 ನಿಮಿಷದಲ್ಲಿ ರೈಸ್ ಹಾಕ್ತಾರೆ. ನಾವು ಹಾಗೆ ಅಲ್ಲ, ನಮ್ಗೆ ಅಷ್ಟು ಎಂತ ಹೇಳುವಂಥದ್ದು ಹಾಗೆ ಒಟ್ಟು ಮಾಡಿ ನಾವು ಕೊಡುದಲ್ಲ ಭಗವಂತನಿಗೆ ಕೊಡುವಾಗ ಇಟ್ ಶುಡ್ ಬಿ ಮೋರ್ ದೆನ್ ಫಸ್ಟ್ ಕ್ಲಾಸ್. ಹೇಗೆಂದ್ರೆ ಭಗವಂತನಿಗೆ ನಾವು ಈಗ ಬೆಳಿಗ್ಗೆ ಕೊಡುವಂಥದ್ದು ಈ ಲೈಕ್ ಸ್ವೀಟ್. ಕೃಷ್ಣ ಮಂಗಳಾರತಿ ಎದ್ದ ಕೂಡಲೇ ಸ್ವೀಟ್. ಸೊ ಸ್ವೀಟ್ ಅನ್ನು ನಾವು ಎಷ್ಟು ಚಂದ, ಎಲ್ಲರೂ ಚಂದ ಆಗ್ಬೇಕು, ಆದ್ರೆ ಎಸ್ಪೆಷಲಿ ಸ್ವೀಟ್ ತುಂಬಾ ಚಂದ ಆಗ್ಬೇಕು. ಇದಕ್ಕೆ ನಾವು ನಮ್ಮ ಸಮಯದಲ್ಲಿ, ಇಟ್ ಇಸ್ ಅ ಸರ್ವಿಸ್. ವೆನ್ ಯು ಆರ್ ಕುಕಿಂಗ್ ಫಾರ್ ಕೃಷ್ಣ, ಇಟ್ ಇಸ್ ಅ ಸರ್ವಿಸ್. ಹಾಗೆ ಅದೇ ರೀತಿ ಮನೆಯಲ್ಲಿ ತಯಾರು ಮಾಡಿದ್ದು ಭಗವಂತನಿಗೆ ಕೊಟ್ಟು ಮಕ್ಕಳಿಗೆ ತಿನ್ನಿಸಿ ಅದ್ರ ಜೊತೆಗೆ ಸೈಡ್ ಬೈ ಸೈಡ್ ಉಳಿದೆಲ್ಲ. ಮತ್ತೆ ಎಂತಂದ್ರೆ ಮೈನ್ ಎಂತಂದ್ರೆ ತಂದೆ ತಾಯಿ. ಈಗ ನಾನು ನನ್ನ ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ಈಗ ನಾನು ಆಲ್ಮೋಸ್ಟ್ ಒಂದು 3rd 4th ಸ್ಟ್ಯಾಂಡರ್ಡ್ ಇರುವಾಗಲೇ ರಜೆಯಲ್ಲಿ ನನ್ನ ತಾಯಿ ನನಗೆ ಸೇವೆ ಕೊಡ್ತಾ ಇದ್ರು.
ಸೇವೆ ಅಂದ್ರೆ ಏಪ್ರಿಲ್ ಮೇ ರಜೆ ಎಂತ ಹೇಳುವಂಥದ್ದು, ತೆಂಗಿನಕಾಯಿ ತುರಿಯುವಂಥದ್ದು, ಇದು ಹೆಲ್ಪ್ ಮಾಡ್ಲಿಕ್ಕೆ ಯಾವ್ದಾಗದು. ಮತ್ತೆ ಈಗ ನಾನು ಹೋಗೋದಿದ್ರೆ ಹೇಳ್ತಿದ್ರು, ನಿನ್ಗೆ ನಾನು ಊಟ ಲೇಟ್ ಕೊಡ್ತೇನೆ, ಈಗ ಊಟ ತಯಾರಾಗುವಾಗ ಲೇಟ್ ಆಗ್ತದೆ ಹೇಳ್ತಾ ಇದ್ರು, ಲೇಟ್ ಆಗ್ತದೆ, ನೀನ್ ಬರೋದಿದ್ರೆ ಲೇಟ್ ಆಗ್ತದೆ. ನನ್ಗೆ ಅಂದ್ರೆ ಮಕ್ಕಳಿಗೆ ಗಡಿ ಹಸಿವಾಗೋದಲ್ಲ, ಹಾಗಾಗಿ ಅದಕ್ಕೋಸ್ಕರ ಹೋಗ್ತಾ ಇದೆ ಇನಿಷಿಯಲ್. ಮತ್ತೆ ಎಂತ ಆಯ್ತು, ಅದು ಅಭ್ಯಾಸ ಆಯ್ತು. ಹಾಗಾಗಿ ಮೇನ್ ಎಂತಂದ್ರೆ ತಂದೆ ತಾಯಿ ರೋಲ್ ಮಾಡೆಲ್ ಆಗ್ಬೇಕು. ತಂದೆ ತಾಯಿ ಇಂಥದ್ದನ್ನೆಲ್ಲ ಕಲಿಸ್ಬೇಕು ಮಕ್ಕಳಿಗೆ ಸಣ್ಣ ಪ್ರಾಯದಲ್ಲೇ. ಪ್ರಹ್ಲಾದ್ ಮಾರ್ ಹೇಳುವಂಥದ್ದು ಕೌಮಾರಂ ಆಚರಿಸೋ ಪ್ರಜ್ಞೆ, ಸಣ್ಣ ಪ್ರಾಯದಲ್ಲಿ ಕೃಷ್ಣ ಪ್ರಜ್ಞೆ ತಗೊಳ್ಬೇಕು. ಹಾಗೆ ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗೀತೆ. ಈಗ ನಿಮ್ಮ ಮಕ್ಕಳು 4th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ನಿಮ್ಗೆ ಬೆಂಡ್ ಆಗ್ತಾರೆ. ನಾನು ಬರೆದು ಹೇಳ್ತೇನೆ, 14 ವರ್ಷ ಆದ್ಮೇಲೆ ನಿಮ್ಮ ಮಾತು ಕೇಳುವುದಿಲ್ಲ ಮಕ್ಕಳು. ಈಗ ನಿಮ್ಗೆ ಆಪರ್ಚುನಿಟಿ. ಕಾಲೇಜಿಗೆ ಹೋದ ಮೇಲೆ ಅಂತೂ ಫ್ರೆಂಡ್ಸ್ ಮಾತು ಕೇಳುವಂಥದ್ದು. 22 ನಂತರ ನಮ್ಮನ್ನು ಟೋಟಲಿ ನಮ್ಮ ಮಾತು ಕೇಳುವುದಿಲ್ಲ ಮಕ್ಕಳು. ಹೀಗಾಗ್ತದೆ. ಹಾಗಾಗಿ ಈಗ ಒಳ್ಳೆ ಟೈಮ್ ಮಕ್ಕಳನ್ನು ಬೆಂಡ್ ಮಾಡ್ಲಿಕ್ಕೆ ಆಗ್ತದೆ. ಬೆಂಡ್ ಮಾಡ್ಬೇಕು ನಾವು. ಎಂತ ಅಂದ್ರೆ ನೋಡಿ, ಪ್ರಹ್ಲಾದ್ ಮಹಾರಾಜ್ ಹೇಳುವಂತ, ಇವರು ಚಾಣಕ್ಯ ಪಂಡಿತ್ ಹೇಳುವಂಥದ್ದು, ಫಸ್ಟ್ 5 ವರ್ಷ ಮುದ್ದು ಮಾಡ್ಬೇಕಂದ್ರೆ ಮಕ್ಕಳನ್ನು. ಈಗ 25 ವರ್ಷದ ಮುದ್ದು ಮಾಡುವಂಥದ್ದು. ನೀನು ತೆಂಗಿನಕಾಯಿ ತುರಿಬೇಡ ಮಗು, ತುರಿಬೇಡ, ನಿನ್ನ ಕೈಯಲ್ಲಿ ಗುಳ್ಳೆ ಬರ್ತದೆ. ನನಗೆ ತಾಯಿ ಹಾಗೆ ಹೇಳಿಲ್ಲ. ನಾನು ಕೆಲಸದ ಆಫೀಸಿಗೆ ಇಲ್ಲಿ ಗುಳ್ಳೆ, ಚಿಂತೆ ಇಲ್ಲ, ತುರಿ ಅಂತ ಹೇಳ್ತಾ ಇದ್ರು. ನಾವೀಗ ಅಂದ್ರೆ ಮಕ್ಕಳ ಮೇಲೆ ನಮಗೆ ಕನ್ಸರ್ನ್, ಅಯ್ಯಯ್ಯೋ ಪಾಪ ಪಾಪ ಪಾಪ. ಇಲ್ಲ, ಮುದ್ದು ಮಾಡುವಂಥದ್ದು 5 ವರ್ಷ ಮಾತ್ರ. 6 ವರ್ಷದಿಂದ 15 ವರ್ಷ ತನಕ ಸ್ಟ್ರಿಕ್ಟ್ ಆಗಿರ್ಬೇಕಂತೆ. ಹೊಡಿಬೇಕು, ಆ ಟೈಮಲ್ಲಿ ಹೊಡಿಬೇಕು ಅಂದ್ರೆ ತಪ್ಪು ಮಾಡಿದ್ರೆ. ಹೀಗೆಲ್ಲ ಸುಮ್ಮನೆ ಅಲ್ಲ. ಮತ್ತೆ ಫ್ರೆಂಡ್ ಆಗಿರ್ಬೇಕು. ಚೆನ್ನಾಗಿ ಮಾಡಿದ್ದೇವೆ ಒಂದು 15 to 25. 25ಗೆ ಮಕ್ಕಳನ್ನು ಬಿಟ್ಟು ಬಿಡ್ಬೇಕು. ಹೀಗೆಂತಂದ್ರೆ 25 ಆದ್ಮೇಲೆ 30 ತನಕ ಮುದ್ದೆ. ಆದ್ರೆ ಅವರು ನಮ್ಮನ್ನು ಮುದ್ದು ಮಾಡೋದಿಲ್ಲ. 25 ಅವ್ರಿಗೆ ಮದುವೆ ಆಗ್ತದೆ, ಅವರು ಹೆಂಡತಿಯನ್ನು ಮುದ್ದು ಮಾಡ್ತಾರೆ, ನಮ್ಮನ್ನು ಮುದ್ದು ಮಾಡೋದಿಲ್ಲ. ನಮ್ಮನ್ನು ಆಶ್ರಮಕ್ಕೆ ಹಾಕ್ತಾರೆ. ಯಾಕೆಂದ್ರೆ ನಾವು ಆ ರೀತಿ ಟ್ರೈನ್ ಮಾಡಿದ್ದೇವೆ. ಹಾಗೆ ಫಸ್ಟಿಗೆ ನಮಗೆ ಮಕ್ಕಳನ್ನು ಯಾವ ರೀತಿ ಟ್ರೈನ್ ಮಾಡ್ಬೇಕು ಗೊತ್ತಾಗಬೇಕು. ಮಕ್ಕಳನ್ನು ಟ್ರೈನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಈಗ ತಂದೆ ತಾಯಿಗಳಿಗೆ. ತೀರಾ ಮುದ್ದು ಮಾಡುವಂಥ ಇದು ಟೋಟಲಿ ರಾಂಗ್. ಒಂದ್ ದಿವಸ ಅದರ ನಿಮ್ಗೆ ಎಫೆಕ್ಟ್ ಗೊತ್ತಾಗ್ತದೆ. ಆಗ ಟೂ ಲೇಟ್ ಆಗ್ತದೆ. ಆಗ ನೀವು ಕೂಗ್ತಾ ಇರ್ತೀರಿ, ಏನ್ ಮಾಡ್ಲಿಕ್ಕೆ ಆಗುದು. ಈಗ ಹೇಗಂದ್ರೆ ಇದು ರೀಸೆಂಟ್ಲಿ 1 week ಬ್ಯಾಕ್, 10 days ಬ್ಯಾಕ್, ನಾವು ಇಲ್ಲಿ ಒಂದು ಕ್ರಿಶ್ಚಿಯನ್ ಮನೆ ಮೊನ್ನೆ ಇನಾಗ್ರೇಷನ್ಗೆ ತಗೊಂಡಿದ್ದೆ ಕೆಳಗೆ ಬಾಡಿಗೆ. ಆ ಜನ ಈಸ್ 65-67 years. ಅವರು ನನ್ನ ಸ್ವಲ್ಪ ಕ್ಲೋಸ್. ಮೊನ್ನೆ ಸೈಕಲ್ ಅಲ್ಲಿ ಬರ್ತಾ ಇದ್ರು, ಬರುವಾಗ ಫ್ರೂಟ್ಸ್ ಎಲ್ಲ ದೂರ ಹೋಗುದು ಅಂತ ನಾನು ಹೇಳಿದ್ರು. ಒಬ್ಬರು ನಂದು ರಿಲೇಟಿವ್ ಇಲ್ಲಿ ಆಶ್ರಮದಲ್ಲಿ ಇದ್ದಾರೆ, ವೃದ್ಧಾಶ್ರಮದಲ್ಲಿ. ನಾನು ಎಂತಾಯ್ತು, ಅವರಿಗೆ 80 ವರ್ಷ ಹೆಂಗಸಿಗೆ, ಗಂಡನಿಗೆ 85 ವರ್ಷ. ಅವರ ಇಬ್ಬರು ಅವರಿಗೆ ಮಗಳಂದಿರು, ಒಬ್ಬಳು ಆಸ್ಟ್ರೇಲಿಯಾದಲ್ಲಿ, ಇನ್ನೊಬ್ಬಳು ಅಮೆರಿಕದಲ್ಲಿ. ಎಂತ ಅಂದ್ರೆ ಅವ್ರ ತಂದೆ ತಾಯಿ ಗೊತ್ತಿಲ್ಲ, ಅವ್ರು ತಂದು ಆಶ್ರಮಕ್ಕೆ ಹಾಕಿದ್ದಾರೆ, ಹಣ ಕಳಿಸ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಇನ್ನು ನೀವು ಇಲ್ಲೇ ಇರ್ಲಿಕ್ಕೆ. ಅವ್ರು ಇನ್ನು ಇಲ್ಲಿ ಬರುವುದಿಲ್ಲ, ಆಸ್ಟ್ರೇಲಿಯಾದಿಂದ ಇಲ್ಲಿ ಬರುವುದಿಲ್ಲ, ಅವರು ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಈ ರೀತಿ ಆಗ್ತದೆ. ಇದೆಂತಂದ್ರೆ ನಾವು ಮುದ್ದು ಮಾಡಿ ಅವರನ್ನ ಎಜುಕೇಶನ್ ಮಾಡಿ, ನಮ್ಮ ಏಮ್ ಅಂತಂದ್ರೆ ಅವರು ಜಾಸ್ತಿ ಕಲಿಬೇಕು. ಇವತ್ತು ನಮ್ಮ ಪ್ರೆಸಿಡೆಂಟ್ ಹತ್ರ ಮಾತಾಡುವಾಗ ಅವರ ಅಂತ ಹೇಳುವಂಥದ್ದು ಒಂದು ರಿಲೇಟಿವ್, ಕ್ಲೋಸ್ ರಿಲೇಟಿವ್, ಅವರ ಮಗನನ್ನು 12th ಆಯ್ತು, ಈಗ ಹಾರ್ವರ್ಡ್ ಯೂನಿವರ್ಸಿಟಿ ಅಲ್ಲಿ ಎಜುಕೇಶನ್ ಮಾಡಲಿಕ್ಕೆ. ಫಸ್ಟ್ ಆಫ್ ಆಲ್ ಅವ್ರು ಹೇಳ್ತಾ ಇದ್ರು, ರಿಲೇಶನ್ಶಿಪ್ ಇಲ್ಲ ಅಂತೆ, ತಂದೆ ತಾಯಿ ಒಟ್ಟಿಗೆ ರಿಲೇಶನ್ಶಿಪ್ ಇಲ್ಲ. ಯಾಕಂದ್ರೆ ತಂದೆ ಅಮೆರಿಕದಲ್ಲಿ ಕೆಲಸ ಮಾಡುವಂಥದ್ದು, ತಾಯಿ ಎಲ್ಲೆಲ್ಲಿ ಇರುವಂಥದ್ದು, ಈ ರೀತಿ. ಈಗ ಅಲ್ಲಿ ಹೋದ ಮೇಲೆ ಟೋಟಲ್ ರಿಲೇಶನ್ ಕಟ್ ಆಗ್ತದೆ. ತುಂಬಾ ಹಣ ಉಂಟು ಅವರ ಹತ್ರ. ಹಾಗಾಗಿ ಈಗ ಕೂಡ ಕಲಿಯುವಂಥದ್ದು ಬಾಂಬೆಯಲ್ಲಿ ಅಮೆರಿಕನ್ ಎಜುಕೇಶನ್. ತಿಂಗಳಿಗೆ 1 ಲಕ್ಷ ಫೀಸ್ ತಿಂಗಳಿಗೆ. ಈಗ ಹಾರ್ವರ್ಡ್ ಯೂನಿವರ್ಸಿಟಿ ಇಲ್ಲಿ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಅಂತ. ಹಾಗಾಗಿ ಅಲ್ಲಿ 4 ವರ್ಷ ಕಲಿತ ಮೇಲೆ ಟೋಟಲ್ ರಿಲೇಶನ್ ಕಟ್ ಆಗ್ತದೆ. ಹಾಗಾಗಿ ನಾವು ಯೋಚನೆ ಮಾಡ್ಬೇಕು, ನಾವು ಮಕ್ಕಳನ್ನು ಯಾವ ಎಜುಕೇಶನ್ ಕೊಡ್ತಾ ಇದ್ದೇವೆ, ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ. ಹಾಗಾಗಿ ಈ ರೀತಿ ಎಲ್ಲ ನಾವು ಫಸ್ಟಿಗೆ ಅವರಿಗೆ ಬೇಸಿಕ್ ಕಲಿಬೇಕು. ಮೇನ್ ಅಂತಂದ್ರೆ ಪ್ರಸಾದದಿಂದ ಕಾನ್ಶಿಯಸ್ನೆಸ್ ಚೇಂಜ್ ಆಗ್ತದೆ.
ಎಸ್, ರಾಜಶೇಖರ್ ಅವರೇ ತಿಳಿತಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹಾ ಪ್ರಭುಜಿ. ಹರೇ ಕೃಷ್ಣ, ಧನ್ಯವಾದ. ಎಸ್, ಚಂದ್ರಿಕಾ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ನೀವ್ ಹೇಳಿದ್ರಿ ಪ್ರೀಚಿಂಗ್ ಮಾಡಿದ್ರೆ ಕೃಷ್ಣನ್ಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಹ್ಮ್. ಹಾಗಾದ್ರೆ ಅರ್ಹತೆ ಏನಿರ್ಬೇಕು ಪ್ರಭುಜಿ ಯಾವುದು? ಪ್ರೀಚಿಂಗ್ ಮಾಡೋದು? ಈಗ ಪ್ರೀಚಿಂಗ್ ಮಾಡ್ಬೇಕು ಅಂದ್ರೆ ನಮ್ಗೆ ಏನ್ ಅರ್ಹತೆ ಇರ್ಬೇಕು? ನೋಡಿ, ಪ್ರೀಚಿಂಗ್ ಮಾಡ್ಲಿಕ್ಕೆ ಚೇತನ್ ಮಾಬು ಹೇಳುವಂತದ್ದು, ಅಮಾರಿ ಆಜ್ಞಾ ಗುರು ಯಾರ್ ಜಾರಿ ಬೇಕು ತಾರೇಕ ಕೃಷ್ಣ ಉಪದೇಶ್. ನನ್ನ ಆಜ್ಞೆಯಲ್ಲಿ ಗುರು ಆಗಿ ಅದ್ರೆಂತ ಮಾಡಿ ಕೃಷ್ಣ ಉಪದೇಶ್. ಚೇತನ್ ಮಾಬು ಮತ್ತೆ ರಮಣರಾಗಿ ಹೇಳುವಂತದ್ದು. ಈಗ ನೆಕ್ಸ್ಟ್ ಚಾಪ್ಟರ್ ರಮಣರಾಯ್ ಭೇಟಿ ಆಗುವಂಥದ್ದು. ಸರ್ವ ಭಟ್ಟಾಚಾರ್ಯ ಹೇಳುವಂಥದ್ದು, ನೀವು ಹೋಗಿ ರಮಣ್ ರಾಯನ್ ಭೇಟಿಯಾಗಿ. ಹಾಗೆ ಅವರು ಹೋಗ್ತಾರೆ, ಹೋಗಿ ಭೇಟಿ ಆಗ್ತಾರೆ. ಭೇಟಿಯಾಗಿ ಹೇಳ್ತಾರೆ, ಸಾರ್ವಭೌಮ ಭಟ್ಟಾಚಾರ್ಯನನ್ನು ಕಳಿಸಿದೆ ಅಂತ ಹೇಳ್ತಾರೆ. ಆಗ ರಮಣ್ ರಾಯ್ ಹೇಳುವಂತದ್ದು, ನಾನು ಶೂದ್ರ ಮತ್ತು ನಾನು ಗೃಹಸ್ಥ, ನೀವು ಬ್ರಾಹ್ಮಣ ಮತ್ತೆ ನೀವು ಸನ್ಯಾಸಿ. ಚೇತನ್ ಬ್ರಾಹ್ಮಣ ಮತ್ತೆ ಸನ್ಯಾಸಿ, ನಾನು ಶೂದ್ರ ಫ್ಯಾಮಿಲಿ ಹುಟ್ಟಿದವ ಮತ್ತೆ ನಾನು ಗೃಹಸ್ಥ, ಹಾಗಾಗಿ ನೀವು ಹೇಳಿ ಅಂತ. ಅದಕ್ಕೆ ಚೇತನ್ ಮಾಬು ಹೇಳುವಂಥದ್ದು, ಕಿಬಾ ವಿಪ್ರ ಕಿಬಾ ನ್ಯಾಸಿ ಶೂದ್ರಕೇನೆ ನ್ಯಾಯ ಹೇ ಕೃಷ್ಣ ತತ್ವ ಓ ಗುರು ಹೋಯ. ಅಂದ್ರೆ ಒಬ್ಬ ಕಿಬಾ ವಿಪ್ರ ಬ್ರಾಹ್ಮಣ ಇರಲಿ, ಕಿಬಾ ನ್ಯಾಸಿ ಸನ್ಯಾಸಿ ಇರಲಿ, ಒಬ್ಬ ಶೂದ್ರ ಇರಲಿ, ಯಾವುದೇ ಇರಲಿ, ಅವನಿಗೆ ಕೃಷ್ಣ ತತ್ವ ಗೊತ್ತಿದ್ರೆ ಅವ ಗುರು. ಹಾಗಾಗಿ ಅಮಾರಿಯಾಗೆ ಗುರು ಯಾರು ಜಾರಿದೇಗೋ ತಾರೇಗೋ ಕೃಷ್ಣ ಉಪದೇಶ. ಕೃಷ್ಣ ಉಪದೇಶನೇ ಹೇಳಲಿಕ್ಕೆ, ಕೃಷ್ಣ ಎಂತ ಹೇಳಿದಾನೆ ಅದನ್ನೇ ಹೇಳಲಿಕ್ಕೆ, ಮತ್ತೆ ನಮ್ಗೆ ಕೃಷ್ಣ ತತ್ವ ಗೊತ್ತಿರ್ಬೇಕು, ಕೃಷ್ಣನ ಫಿಲಾಸಫಿ ಗೊತ್ತಿರ್ಬೇಕು, ನಮ್ಗೆ ಪ್ರಚಾರ ಮಾಡ್ಬೋದು. ಎಸ್, ಹರೇ ಕೃಷ್ಣ. ಧನ್ಯವಾದಗಳು. ಎಸ್, ಬೇರೆ ಯಾರಿಗೂ ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಎಸ್, ಚಂದ್ರಿಕಾ ಓಕೆ ಇಲ್ವಾ? ಓಕೆ, ಬೇರೆ ಯಾರ್ದುಂಟು? ಹರೇ ಕೃಷ್ಣ. ಹರೇ ಕೃಷ್ಣ, ಎರಡು ಪ್ರಶ್ನೆ ಉಂಟಾ ಇಲ್ವಾ? ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡ್ಬೋದು. ಓಕೆ, ಹಾಗೆ ನಾವು ಮುಕ್ತಾಯ ಮಾಡುವ. ವಂಚಕಲ್ಪತರು ವಿಶ್ವ ಕೃಪಾ ಸಿಂಧು